ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯೊಂದಿಗೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಸದಸ್ಯರಾದಂಥ ಶ್ರೀಮತಿ ವಾಣಿ ಲೋಕಯ್ಯ ಮತ್ತು ಬಳಗದವರು. ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನ ರಮತರಿಸಿದ ಭಾರತ ಜನನೀಯ ತನುಜಾತೆ ಜಯ ಹೇ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಜನನೀಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರರ ದಿವ್ಯಾರಣ್ಯ, ಕನ್ನ ಷಡಕ್ಷರ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸನ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜನರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ಮರರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರು ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಸ್ವಾಗತಿಸ್ತಾ ಇದ್ದಾರೆ. ಕಳೆದ 23 ವರ್ಷಗಳಿಂದ ವೀರರಾಣಿ ಹಬ್ಬಕ್ಕ ಉತ್ಸವವನ್ನು ಮುನ್ನಡೆಸುತ್ತಿರುವಂಥ ಸಾರಥಿ ಶ್ರೀಯುತ ದಿನಕರ್ ಉಳ್ಳಾಲಿಯವರು. ನಾವು ಪ್ರತಿ ವರ್ಷ ಹಬ್ಬಕ್ಕ ಉತ್ಸವದ ಬಗ್ಗೆ ಮಾತಾಡುವಾಗ ನನಗಂತೂ ತುಂಬ ಒಂದು ರೀತಿಯಲ್ಲಿ ಶಕ್ತಿ ಬರುವಂತಾಗ್ತದೆ. ಯಾಕಂದರೆ 97ರಲ್ಲಿ ಹಬ್ಬಕ್ಕ ಉತ್ಸವವನ್ನು ಮಾಡುವಾಗಂತ ಆ ಶಕ್ತಿ ಧೈರ್ಯ ಈಗ ಸಹ ಉಂಟು, ಅದು ಹೋಗಲಿಲ್ಲ. ಯಾಕಂದರೆ ಅದು ಈಗ ಸಹ ನೆನಪಿಗೆ ಬರ್ತಾ ಇದೆ ಯಾವ ರೀತಿಯಲ್ಲಿ ನಾವು ಮಾಡಿದ್ದೇವೆ. ನಮ್ಮ ಇಲ್ಲಿಂದ ಮೆರವಣಿಗೆಯಲ್ಲಿ ಹೋಗುವಾಗ ಸಾಧಾರಣ ಉಳ್ಳಾಲದಲ್ಲಿ ಅಂಥ ಒಂದು ಹಬ್ಬಕ್ಕ ಉತ್ಸವವನ್ನು ಮಾಡಲಿಲ್ಲ. ನಿಮಗೆ ಕೆಲವರು ಬಂದಿರಲಿಕ್ಕೂ ಸಾಕು, ಕೆಲವರು ಬರಲಿಕ್ಕೂ ಅಷ್ಟು ದೊಡ್ಡ ಮೆರವಣಿಗೆಯನ್ನು ಮಾಡಿಕೊಂಡು ನಾವು ಮಾಡಿದಂಥ ಹಬ್ಬಕ್ಕೋಸ್ಕರ ಭಾರತ ಹೈಸ್ಕೂಲ್ನಲ್ಲಿ ನಮ್ಮ ಸದಾನಂದ ಬಂಗೇರ್ರವರಿದ್ದರು. ಆ ಸಂದರ್ಭದಲ್ಲೆಲ್ಲ ನಿಮಗೆ 10-20 ಸಾವಿರ ಜನರಷ್ಟು ಬಂದಿದ್ದರು ಆ ಸಭೆಗೆ. ಮೊದಲನೇ ಬಾರಿಗೆ 97ರಲ್ಲಿ ನಮ್ಮ ಹಬ್ಬಕ್ಕೋಸ್ಕರ ಮಾಡುವಾಗ ಎಲ್ಲರೂ ಗಣ್ಯರು, ನಮ್ಮ ಈ ಊರಿನ ಇಡೀ ಎಲ್ಲ ನಮ್ಮ ರಾಜ್ಯದ ಗಣ್ಯರು ಕೂಡ ಇಲ್ಲಿದ್ದರು. ನನಗೆ ಒಂದು ವಿಷಯ ಹೇಳಲಿಕ್ಕೆ ಆ ಸಂದರ್ಭ ಹೇಳಿದ್ವಿ. ಶಿವರಾಮ್ ಕಾರಂತರು ನಮ್ಮ ಸಭೆಗೆ ಬಂದ ನಂತರದ ಅದೇ ಅವರ ಅಂತಿಮ ಕಾರ್ಯಕ್ರಮ ಆಗಿದ್ದ ನಂತರ ಅವರ ಕಾರ್ಯಕ್ರಮ ಎಲ್ಲಿಯೂ ಆಗಲಿಲ್ಲ. ಮೊನ್ನೆ ಯಾರೋ ಅದರ ಬಗ್ಗೆ ನನ್ನ ಹತ್ರ ಕೇಳಿದರು, ಬ್ಯಾರಿ ಅಕಾಡೆಮಿಯವರು ಮತ್ತು ಶಿವರಾಮ್ ಕಾರಂತರ ಒಂದು
ಕಾರ್ಯಕ್ರಮದ ವಿಷಯದಲ್ಲಿ ನಿಮ್ಮ ಫೋಟೋ ಉಂಟಾ ಅಂತ ಕೇಳೋ ವಿಚಾರದಲ್ಲಿ ನಾನು ಹುಡುಕಿ ನಮ್ಮ ಹಬ್ಬಕ್ಕ ಸಂಕತನದಲ್ಲಿ ಆ ಫೋಟೋ ಇದೆ. ವಾಸುದೇವ್ ಅವರಿಗೆ ಗೊತ್ತುಂಟು, ಅವರು ಮಾಡಿದಂಥ ಅದು. ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ. ಹಬ್ಬಕ್ಕ ಸಂಕತನಲ್ಲಿ ಶಿವರಾಮ್ ಕಾರಂತರವರ ಆ ಕಡೆಯದ್ದು ಅವ್ರದ್ದು ಕಾರ್ಯಕ್ರಮ, ಸರಕಾರ ಕಾರ್ಯಕ್ರಮ ನಡೆದದ್ದು ಹಬ್ಬಕ್ಕ ಸಮಯ ಸಂದರ್ಭದಲ್ಲಿ. ಆಗ ನಮ್ಮ ಅಧ್ಯಕ್ಷರಾದವರು ಜಯರಾಮ್ ಶೆಟ್ಟಿ ಅವರು ಈಗ ಸಹ ನಮ್ಮೊಟ್ಟಿಗಿದ್ದಾರೆ. ಅವರು ಕೂಡ ಆ ಹಬ್ಬಕ್ಕ ಉತ್ಸವ ಸದಾರಾಮ್ ಮಂಗೇರರು ನಾನು ಈಗ ಸಹ ಇರುವಾಗ ಆ ಹಬ್ಬಕ್ಕ ಉತ್ಸವ ಅಂತ ಹಬ್ಬಗಳ ಬಗ್ಗೆ ನೆನಪಿಸುವಾಗ ಮಾತಾಡುವಾಗ ನಮಗೆ ತುಂಬ ಪುಳಕಿತವಾಗ್ತದೆ. ಆ ಸಂದರ್ಭದಲ್ಲಿ ಇವತ್ತು ನಾವು ನಿರಂತರವಾಗಿ ಹಬ್ಬಕ್ಕೂ ಸಮಿತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. ಕಳೆದ ಸ್ವಾತಂತ್ರ್ಯೋತ್ಸವ ಆಚರಿಸಿದ್ದೇವೆ, ಮೊನ್ನೆ ವಾರಿಯರ್ಸ್ನವರಿಗೆ ಕಾರ್ಯಕ್ರಮ ಹಾಕಿದ್ದೇವೆ. ಅದೇ ರೀತಿಯಲ್ಲಿ ಇನ್ನೂ ಕೂಡ ದೀಪಾವಳಿ ಕಾರ್ಯಕ್ರಮ ಇದೆ. ಪ್ರತಿ ವರ್ಷ ಹಬ್ಬಕ್ಕ ಉತ್ಸವ ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲು ಆಗ್ತಾ ಬಂದಿದ್ದೇವೆ. 23 ವರ್ಷ ಹಬ್ಬಕ್ಕ ಉತ್ಸವ ಸಮಿತಿ ನಡೆದ ನಂತರದಲ್ಲಿ ಹಲವು ಸಲ ನಮ್ಮ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಒಂದು ರೀತಿಯಲ್ಲಿ ಹಬ್ಬಕ್ಕಳ ಹೆಸರನ್ನು ಇಡೀ ದೇಶದಲ್ಲಿ ತರುವಂಥ ಕೆಲಸವನ್ನು ನಾವು ಹಬ್ಬಕ್ಕೂ ಸಮಿತಿ ಮಾಡಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತಿನ ಕನ್ನಡ ರಾಜ್ಯೋತ್ಸವ ಇವತ್ತು ನಮ್ಮವರ ನಿಮಗೆಲ್ಲರಿಗೂ ಶುಭಾಶಯವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮನ್ನು ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಸನ್ಮಾನ್ಯ ಕೆ ಮಾಬಲ್ ಶೆಟ್ಟಿಯವರು, ಅಧ್ಯಕ್ಷರು, ಹರಿಕಥಾ ಪರಿಷತ್ನವರು. ನಮ್ಮ ಹತ್ತಿರದ ಕಾಸರಗೋಡಿನ ಹುಟ್ಟಿ ಬೆಳೆದು ಅದೇ ರೀತಿ ಅಲ್ಲಿ ಅವರ ಎಜುಕೇಷನ್ ಮಾಡಿಕೊಂಡು ಧರ್ಮಸ್ಥಳ ಇಲ್ಲಿ SDM ಕಾಲೇಜಲ್ಲಿ ಲಾ ಮಾಡಿಕೊಂಡು ಸರ್ಕಾರದಲ್ಲಿ ಕೂಡ ಅವರು ಪ್ಲೀಡರ್ ಆಗಿ ಇದ್ದುಕೊಂಡು ಅದರ ನಂತರ ಅವರು ಅವರದ್ದೇ ಸ್ವಂತ ಅಡ್ವೊಕೇಟ್ ವಕೀಲರಾಗಿದ್ದುಕೊಂಡು ಈಗ ಸಹ ವಕೀಲರ ಕೆಲಸ ಮಾಡೋ ಮಕ್ಕಳು ಕೂಡ ವಕೀಲರಾಗಿದ್ದಾರೆ. ಅವರು ಇವತ್ತು ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮದೇ ಆದ ಮಾಜಿ ಶಾಸಕರು ಕೂಡ ಅದೇ ರೀತಿಯಲ್ಲಿ ಸ್ವಾಗತಾಧ್ಯಕ್ಷರಾದ ಸನ್ಮಾನ್ಯ KJ ಅವರ ಪಾತ್ರ ನಿಮಗೆಲ್ಲರಿಗೂ ಗೊತ್ತುಂಟು, ಅದನ್ನು ಹೇಳಲಿಕ್ಕೆ ಇದಿಲ್ಲ. ಪ್ರತಿ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಹುರಿದುಂಬಿಸಿ ಈ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಅವರು ಕಾರಣಭೂತರಾಗಿದ್ದಾರೆ. ಹಬ್ಬಕ್ಕ ಉತ್ಸವವನ್ನು ಈ ಸಮಿತಿಯನ್ನು ಈ ಹಂತಕ್ಕೆ ತರಲಿಕ್ಕೆ ಅವರು ಕೂಡ ಈ ಸಂದರ್ಭದಲ್ಲಿ ಕಾರಣಭೂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಅವರನ್ನು ಕೂಡ ಈ ಸಭೆಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವತ್ತು ಹಬ್ಬಕ್ಕ ಇವತ್ತು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಸಮಿತಿಯವರೇ ಕನ್ನಡ ಪಂಡಿತರು ಕೂಡ ನಾವು ನಮ್ಮ ಊರಿನವರಾದ ಹಲವಾರು ಗ್ರಂಥಗಳನ್ನು ಕಥೆಯನ್ನು ಬರೆದವರು, ಅವರ ಕವಿತೆಯನ್ನು ಬರೆದವರು, ಅದೇ ರೀತಿಯಲ್ಲಿ ವಾಟ್ಸಪ್ ಲೈವ್ ಆಗಿ ಅಥವಾ ಫೇಸ್ಬುಕ್ಕಲ್ಲಿ ಲೈವ್ ಆಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಶಾರದೋತ್ಸವ ಕಾರ್ಯಕ್ರಮ ಆಗಲಿ, ಬೇರೆ ಎಲ್ಲ ಕಾರ್ಯಕ್ರಮ ಆಗಲಿ ಕೂಡ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಆಗಲಿ ಕೂಡ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಲಿ, ನಮ್ಮ ಹಬ್ಬಕ್ಕೆ ಸಂಕತನಾಗಲಿ ಕೂಡ ಅವರು ಕೂಡ ಒಬ್ಬರು ಸಂಪಾದಕರಾಗಿದ್ದುಕೊಂಡು ಇವತ್ತು ನಮ್ಮೊಟ್ಟಿಗೆ ಕನ್ನಡ ರಾಜ್ಯೋತ್ಸವ ಸಂದೇಶವನ್ನು ಹೇಳಲಿಕ್ಕಿದ್ದಾರೆ ಶ್ರೀ ವಾಸುದೇವ್ ಅವರನ್ನು ಕೂಡ ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು, ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ, ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ, ನಮ್ಮ ಹತ್ತಿರದ ಜಿಲ್ಲಾ ಪಂಚಾಯತ್ನ ಸದಸ್ಯರು ಕೂಡ ಒಂದು ರೀತಿಯಲ್ಲಿ ನಮ್ಮ 2 ವರ್ಷದಿಂದ ಹಬ್ಬಕ್ಕೂ ಸಮಿತಿಯ ಮೊದಲು ಕೂಡ ಅವರು ನಮ್ಮಲ್ಲಿ ಕಾರ್ಯದರ್ಶಿ ಆಗಿದ್ದರು. ಈಗ ಪ್ರಧಾನ ಕಾರ್ಯದರ್ಶಿ ಆಗಿಕೊಂಡು ಎಲ್ಲ ಮಹಿಳೆಯರನ್ನು ಒಟ್ಟುಗೂಡುವಂಥ ಕೆಲಸವನ್ನು ಮಾಡುವಂಥ ಸಂಘಟನಾತ್ಮಕವಾಗಿ ಮಾಡುವಂಥ ಕೆಲಸ ಕೂಡ ಮೆಚ್ಚುವಂಥದ್ದು. ಅವರು ಕೂಡ ಇವತ್ತು ನಮ್ಮ ಅತಿಥಿಯಾಗಿ ಇವತ್ತು ನಮ್ಮಲ್ಲಿ ಇಲ್ಲಿ ಬಂದಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ 97ರಲ್ಲಿ ಪ್ರಾರಂಭ ಹಂತದಲ್ಲಿ ನಮ್ಮೊಟ್ಟಿಗೆ ಎದ್ದುಕೊಂಡು ಮೊಗವೀರ ಸಂಘದ ಅಧ್ಯಕ್ಷರಾಗಿಕೊಂಡು ಮೊಗವೀರರು ಅಂತ ಹೇಳಿದರೆ ನಮ್ಮಲ್ಲಿ ಹಬ್ಬಕ್ಕಳೊಟ್ಟಿಗೆ ಇದ್ದ ಸೈನ್ಯದೊಟ್ಟಿಗೆ ಇದ್ದ ಹೋರಾಡಿದ ಅವರು ಸಮುದ್ರದಲ್ಲಿ ಹೋರಾಡುವಾಗ ಮೊಗವೀರರ ಅವಶ್ಯಕತೆ ಇತ್ತು. ಅದೇ ರೀತಿಯಲ್ಲಿ ಹಬ್ಬಕ್ಕನಿಗೆ ಜೈನ ಮತದವರು ಆಗಿದ್ದು ಕೂಡ ಮೊಗವೀರರು ಮುಸ್ಲಿಮರು ಸೇರಿಕೊಂಡು ನೌಕಾಪಡೆಯನ್ನು ಯುದ್ಧ ನೌಕಾಪಡೆಯನ್ನು ಹಿಮ್ಮೆಟ್ಟಿಸಿದಂಥ ಯೋಧರಾದ ಸದಾರಾಮ್ ಮಂಗೇರರವರು ಮೊಗವೀರರವರು ಅವರು ಮೊಗವೀರ ಸಂಘದ ಅಧ್ಯಕ್ಷ ಆದಿಕೊಂಡು ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲ ಪರವಾಗಿ ಅಗತ್ಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮೆಲ್ಲರ ನಾಯಕರು ಕೂಡ ನಮ್ಮ ಹೈದರಾಬಾದ್ ಪಡೆದಿದ್ದಾರೆ. ಅವರು ಕೂಡ ಒಂದು ರಾಜಕೀಯ ಮುಖಂಡರು ಕೂಡ. ಅದಲ್ಲದೆ ಸಮಾಜ ಸೇವೆ ಎಲ್ಲದರಲ್ಲಿ ಕೂಡ ನೀವೆಲ್ಲ ಕೆಲವೆಲ್ಲ ಬ್ಲಡ್ ಡೊನೇಷನ್ ಕಾರ್ಯಕ್ರಮ ಅಥವಾ ಇನ್ನೊಂದು ಕಾರ್ಯಕ್ರಮ, ಶಾಂತಿ ಸೌಹಾರ್ದದ ಕಾರ್ಯಕ್ರಮ ಮಾಡುವಾಗ ನೀವು ಎಲ್ಲಿ ಬೇಕಾದ್ರೂ ನೋಡಿದರೆ ಅವರನ್ನು ನೀವು ಹೈದರಾಬಾದ್ ಪಡೆದು ನೋಡ್ತೀರಿ. ಎಲ್ಲ ಸಮುದಾಯವನ್ನು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರೈಸ್ತ ಮತವರು ಒಂದುಗೂಡಿಕೊಂಡು ಈ ಪ್ರದೇಶದಲ್ಲಿ ಸಾಮರಸ್ಯವನ್ನು ಕಾಪಾಡುವಂಥ ಕೆಲಸವನ್ನು ಹಲವಾರು ಸಲ ಮಾಡಿದ್ದಾರೆ. ಅವರು ಕೂಡ ನಮ್ಮ ಹಬ್ಬಕ್ಕೂ ಸಮಿತಿಯ ಗೌರವ ಉಪಾಧ್ಯಕ್ಷರಾದ ಅವರನ್ನು ಕೂಡ ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಗೆ ನಮ್ಮ ವೇದಿಕೆಯಲ್ಲಿ ಇವತ್ತು ಖಜಾಂಜಿ ಅವರಿದ್ದಾರೆ, ಕಾರ್ಯದರ್ಶಿಯವರಾಗಿದ್ದಾರೆ, ಪ್ರಾಧ್ಯಾಪಕರು ಕೂಡ ಅವರು ಕೂಡ ಅವರ ಹಲವಾರು ವರ್ಷಗಳಿಂದ ಹಬ್ಬಕ್ಕ ಉತ್ಸವ ಸಮಿತಿಯಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರ ಕೊಡುಗೆ ಕೂಡ ತುಂಬ ಅನನ್ಯವಾಗಿದ್ದು ಅದನ್ನು ಅವರನ್ನು ಕೂಡ ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಿಕ್ಕಿದೆ. ಶ್ರೀಮತಿ ರತ್ನಾವತಿ ಬೈಕಾಡಿಯವರು ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿಯಲ್ಲಿ ಶ್ರೀಮತಿ ಶಶಿಕಲಾ ಗಟ್ಟಿಯವರು, ಇವರು ನಮ್ಮ ಹಬ್ಬಕ್ಕ ಉತ್ಸವ ಸಮಿತಿಯೇ ಪ್ರಾರಂಭ ಹಂತದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಇವತ್ತು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಅವರು ಬರಲಿಕ್ಕೆ ಆಗಲಿಲ್ಲ, ಆದರೂ ಕೂಡ ಇವತ್ತಿನ ಒಂದು ಕಾರ್ಯಕ್ರಮ ಅವರು ಆರಿಸಿ ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ.
ಬಂದಿರುವ ಎಲ್ಲ ಹಬ್ಬಕ್ಕೋತ್ಸವ ಸಮಿತಿಯ ಪದಾಧಿಕಾರಿಗಳು, ಕಾರ್ಯದರ್ಶಿಗಳು, ಸಂಘಟನಾ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರುಗಳು, ಬಂಧು ಭಗಿನಿಯರಿಗೂ ಮತ್ತು ಪತ್ರಿಕಾ ಮಾಧ್ಯಮವನ್ನು ನಾನು ಹಬ್ಬಕ್ಕೋತ್ಸವ ಸಮಿತಿ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೊಡ್ತೇನೆ. ಮುಂದಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು. ಸಮಯಕ್ಕೆ ಸರಿಯಾಗಿ ನಾವು ಪ್ರಾರಂಭ ಮಾಡಿದ್ದೇವೆ. ಇಂಥ ಒಂದು ಅಚ್ಚುಕಟ್ಟಿನ ಕಾರ್ಯಕ್ರಮ ಎಲ್ಲೂ ಆಗಲಿಲ್ಲ. ಯಾಕಂದರೆ ಎಲ್ಲ ಕಾರ್ಯಕ್ರಮದಲ್ಲಿ ನಾವು 11:30 ಗಂಟೆ 11 ಪ್ರಾರಂಭ ಆಗಿದ್ದರೆ ಕಾರ್ಯಕ್ರಮ ಯಶಸ್ವಿ ಆಗಲಿ ಎಂದು ಹೇಳಿಕೊಂಡು ಈ ಕಾರ್ಯಕ್ರಮ ಸೇರಿಸಿಕೊಂಡು ಹೋಗಬೇಕೆಂದು ನನ್ನ ಸ್ವಾಗತ ಮಾಡಿ ಮುಕ್ತಾಯ ಆಗ್ತದೆ. ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯಿಂದ ಹಮ್ಮಿಕೊಂಡಂಥ ಕನ್ನಡ ರಾಜ್ಯೋತ್ಸವ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಸನ್ಮಾನ್ಯ ಶ್ರೀ ಮಾಬಲಶೆಟ್ಟಿ ಇವರು. ಶ್ರೀಯುತ ಮಾಬಲಶೆಟ್ಟಿ ಇವರು ಕಾಸರಗೋಡಿನಲ್ಲಿ ಹುಟ್ಟಿ ತಮ್ಮ ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸವನ್ನು ಕಾಸರಗೋಡಿನ ಅಲ್ಲಿ ಪದವಿ ವಿದ್ಯಾಭ್ಯಾಸವನ್ನು ಧಾರವಾಡ ಲಾ ಕಾಲೇಜು ಮಂಗಳೂರಿನಲ್ಲಿ ಪೂರೈಸಿದ್ದಾರೆ. 20 ವರ್ಷಗಳಲ್ಲಿ ಕಾಸರಗೋಡಿನಲ್ಲಿ ಸರ್ಕಾರಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. 1987ರಿಂದ ಮಂಗಳೂರಿನ ಕಾನೂನು ಅಭ್ಯಾಸ, ಆ ಸಂದರ್ಭದಲ್ಲಿ 6 ವರ್ಷಗಳು ಸರ್ಕಾರಿ ಪ್ಲೀಡರ್ ಆಗಿದ್ದು. ಹಚ್ಚೇವು ಕನ್ನಡದ ದೀಪ, 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 ಹಚ್ಚೇವು ಕನ್ನಡದ ದೀಪ. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವಿಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪ ಸೋಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪ ಸೋಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ, ಎರೆವೇವು ಒಲವ ಹಿರಿ ನೆನಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿವನಕ ಸಾಲು, ದೀಪಗಳ ಬೆಳಕ ಬೀರೇವು. ಕಲ್ಪನೆಯ ಕಣ್ಣು ಹರಿವನಕ ಸಾಲು, ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ, ಅಚ್ಚಳಿಯದಂತೆ ತೋರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ, ಅಚ್ಚಳಿಯದಂತೆ ತೋರೇವು. ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೋರೇವು. ಒಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ, ನಾಡಲವ ನೀತಿ ನೆನಪ. ಮನೆ ಮನೆಗಳಲ್ಲಿ ಮನೆ ಮನೆಗಳಲ್ಲಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು. ನಮ್ಮೆದೆಯ ಮಿಡಿಯುವ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮುಸಿರು ತೀಡು ನೀ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು. ನಮ್ಮುಸಿರು ತೀಡು ನೀ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು. ತೊರೆದೇವು ಮರುಳ ತಡೆದೇವು ಇರುಳ, ಪಡೆದೇವು ತಿರುಳ ಹಿರಿ ನೆನಪ. ಕರುಳೆಂಬ ಕುಡಿಗೆ ಮಿಂಚನ್ನು ಗುಡಿಸಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಮುಕುಟದ ಗರಿ ಕನ್ನಡಾಂಬೆಯ ಇಂದಿನ ಜನನದ ಸಂದೇಶವನ್ನು ಸಾರಲಿಕ್ಕಿದ್ದಾರೆ ಮತ್ತೆ ಶ್ರೀಯುತ ಶ್ರೀ ವಾಸುದೇವರಾವ್ ಇವರು. ಅದಕ್ಕಿಂತ ಮುಂಚಿತವಾಗಿ
ನಿವೃತ್ತ ಶಿಕ್ಷಕರನ್ನ ಸನ್ಮಾನಿಸುವಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಬೈಕಾಡಿ ಇವರು ದಯವಿಟ್ಟು ಮೇಡಮ್ ವೇದಿಕೆಗೆ ಬರಬೇಕು ಅಂತೇಳಿ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ನಡೀಬೇಕಿತ್ತು, ಅನಿವಾರ್ಯದಿಂದ ಆ ಕಾರ್ಯಕ್ರಮದಲ್ಲಿ ಶ್ರೀಮತಿ ರತ್ನಾವತಿ ಜೆ ಬೈಕಾಡಿ ಅವರು ಭಾಗವಹಿಸಿಲ್ಲ. ಶ್ರೀಮತಿ ರತ್ನಾವತಿ ಜೆ ಬೈಕಾಡಿ ಶಿಕ್ಷಕ ವೃತ್ತಿಯನ್ನು ಅತ್ಯಂತ ಪ್ರೀತಿಯಿಂದ ಬಯಸಿ ಮಂಗಳೂರಿನ ಬೆಸೆಂಟ್ ಪ್ರೌಢಶಾಲೆಯಲ್ಲಿ 33 ವರ್ಷಗಳ ಕಾಲ ಸಹಶಿಕ್ಷಕಿಯಾಗಿ ಮುಖ್ಯೋಪಾಧ್ಯಾಯಿನಿಯಾಗಿ ಸೇವೆಯನ್ನು ಸಲ್ಲಿಸಿ ಸಹಸ್ರಾರು ವಿದ್ಯಾರ್ಥಿಗಳ ಬದುಕಿಗೆ ಬೆಳಕನ್ನು ತೋರಿದ ತಾವು ಸಾರ್ಥಕ ಗುರು. ನಮ್ಮ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರತಿ ರಾಣಿ ಅಬ್ಬಕ್ಕಳ ಇತಿಹಾಸವನ್ನು ಮನೆ ಮನಗಳಲ್ಲಿ ವಿಜೃಂಭಿಸುವಂತೆ ಮಾಡುವಲ್ಲಿ ಅನೇಕ ವರ್ಷಗಳಿಂದ ಉಳ್ಳಾಳದ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯಲ್ಲಿ ಸಕ್ರಿಯರಾಗಿರುವುದು ಪ್ರಶಂಸನೀಯ. ತುಳು ಭಾಷೆ, ಸಾಹಿತ್ಯ, ಜಾನಪದಗಳಲ್ಲಿ ಅಪಾರವಾದ ಅಭಿಮಾನ ಮತ್ತು ಜ್ಞಾನವನ್ನು ಹೊಂದಿರುವ ತಾವು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ತುಳು ಪಠ್ಯಪುಸ್ತಕ ರಚನೆಯ ರಾಜ್ಯ ಸಮಿತಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರುವುದು ಸೌಭಾಗ್ಯ. ತಾವು ಆದರ್ಶ ಶಿಕ್ಷಕಿಯಾಗಿ ಕರ್ತವ್ಯವನ್ನು ಸಲ್ಲಿಸಿ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಗುರುವಾಗಿ ಹೆಗ್ಗಳಿಕೆ ಪಡೆದಿದ್ದೀರಿ. ರಂಗಭೂಮಿಯಲ್ಲಿ ಆಸಕ್ತಿ, ನಟನಾ ಕೌಶಲವನ್ನು ಹೊಂದಿದ್ದು ಪ್ರೊಫೆಸರ್ ಅಮೃತ ಸೋಮೇಶ್ವರರವರ ಗೋಂದೋಳು ನಾಟಕದ ದೇಬೆ ಪಾತ್ರಕ್ಕೆ ಉದಯವಾಣಿ 20 ಅಖಿಲ ಭಾರತ ನಾಟಕ ಸ್ಪರ್ಧೆಯಲ್ಲಿ ಉತ್ತಮ ನಟಿಯ ಬಹುಮಾನ ಗಳಿಸಿ ಶ್ಲಾಘಿಸಲ್ಪಟ್ಟಿದ್ದೀರಿ. ಉಳ್ಳಾಳದ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯು ವರ್ಷಂಪ್ರತಿ ಆಚರಿಸುತ್ತಿರುವ ಶಿಕ್ಷಕ ದಿನಾಚರಣೆ ಸಮಾರಂಭದಲ್ಲಿ ನಿವೃತ್ತಿಯ ನಂತರವೂ ಸಮಾಜಮುಖಿ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಘನತೆವೆತ್ತ ಆದರ್ಶ ಶಿಕ್ಷಕಿ ವ್ಯಕ್ತಿತ್ವವನ್ನು ಹೊಂದಿರುವ ತಮ್ಮನ್ನು ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯು ಅತ್ಯಂತ ಸಂತೋಷದಿಂದ ಅಭಿನಂದಿಸುತ್ತದೆ. ತಾನು ಸುಡುತ್ತಿದ್ದರೂ ಇತರರಿಗೆ ಬೆಳಕನ್ನು ಕೊಡುವ ಜ್ಯೋತಿಯೇ ಶಿಕ್ಷಕ. ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಲ್ಲ ಸದಸ್ಯರು ಉಳ್ಳಾಳ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ರಿಜಿಸ್ಟರ್. ಗಟ್ಟಿ ಮತ್ತು ಶ್ರೀಮತಿ ಭವಾನಿ ಗಟ್ಟಿಯವರ ಸುಪುತ್ರಿ ಶ್ರೀಮತಿ ಶಶಿಕಲಾ ಗಟ್ಟಿ, ಪತಿ ಶ್ರೀ ಸಂಜೀವ ಗಟ್ಟಿ, ಪುತ್ರ ಅಶ್ವಿನ್, ಸೊಸೆ ಪ್ರಿಯಾಂಕಾ ಹಾಗೂ ಮೊಮ್ಮಗಳು ಆದ್ಯ. ಸುಂದರವಾದ ಕುಟುಂಬ. ಪುಟ್ಟ ಮಕ್ಕಳೊಂದಿಗೆ ಬಾಲವಾಡಿ ಮತ್ತು ಅಂಗನವಾಡಿಯಲ್ಲಿ 30 ವರ್ಷಗಳ ಕಾಲ ಅತ್ಯಂತ ತಾಳ್ಮೆಯಿಂದ ಸಹನೆಯಿಂದ ಆರೈಕೆ, ಶುಶ್ರೂಷೆ, ಅಕ್ಷರಾಭ್ಯಾಸ, ಆಟಗಳನ್ನು ನಿರ್ವಹಿಸಿ ಮಾತೆಯರ ಕ್ಷೇಮವನ್ನು ನೋಡಿಕೊಂಡ ನಿಮ್ಮ ಜನ್ಮ ಪಾವನ. ಕಾರ್ಯಕರ್ತೆಯಾಗಿ ನೀವು ಸಲ್ಲಿಸಿರುವ ಸೇವೆ ಅತ್ಯಂತ ಶ್ಲಾಘನೀಯ. ನಮ್ಮ ದೇಶದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕಳ ಇತಿಹಾಸವನ್ನು ಮನೆ ಮನೆಗಳಲ್ಲಿ ವಿಜೃಂಭಿಸುವಂತೆ ಮಾಡುವಲ್ಲಿ ಅಬ್ಬಕ್ಕ ಉತ್ಸವವು ಉಳ್ಳಾಳದಲ್ಲಿ ಆರಂಭವಾದ ದಿನದಿಂದ ನಿರಂತರವಾಗಿ ಉಳ್ಳಾಳದ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯಲ್ಲಿ ಸಕ್ರಿಯವಾಗಿರುವುದು ಪ್ರಶಂಸನೀಯ. 1990ರಲ್ಲಿ ಉಳ್ಳಾಳದಲ್ಲಿ ನಡೆದ ಸಾಕ್ಷರತಾ ಆಂದೋಲನದಲ್ಲಿ ಸ್ವಯಂ ಸೇವಕಿಯಾಗಿಯೂ ಮುಂದುವರಿಕ ಶಿಕ್ಷಣದಲ್ಲಿ ಪ್ರೇರಕಿಯಾಗಿ ಗಟ್ಟಿ ಸಮಾಜ ಭವನದಲ್ಲಿ ಮಹಿಳಾ ಮಂಡಲದ ಕಾರ್ಯದರ್ಶಿಯಾಗಿ, ಕುತ್ತಾರು ಮಹಿಳಾ ಮಂಡಲದ ಅಧ್ಯಕ್ಷೆಯಾಗಿ, ಪ್ರಸ್ತುತ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕರ್ತೆಯಾಗಿ ನಿಸ್ವಾರ್ಥವಾಗಿ ಸಮರ್ಪಿಸಿಕೊಂಡ ನಿಮ್ಮ ಕೊಡುಗೆ ಅನನ್ಯ. ಉಳ್ಳಾಳದ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯು ವರ್ಷಂಪ್ರತಿಯಂತೆ ಆಚರಿಸುತ್ತಿರುವ ಶಿಕ್ಷಕ ದಿನಾಚರಣಾ ಸಮಾರಂಭದಲ್ಲಿ ನಿವೃತ್ತಿಯ ನಂತರವೂ ಸಮಾಜಮುಖಿ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಘನತೆವೆತ್ತ ಆದರ್ಶ ಶಿಕ್ಷಕಿ ವ್ಯಕ್ತಿತ್ವವನ್ನು ಹೊಂದಿರುವ ತಮ್ಮನ್ನು ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯು ಅತ್ಯಂತ ಸಂತೋಷದಿಂದ ಅಭಿನಂದಿಸುತ್ತದೆ.
ತಾನು ಸುಡುತ್ತಿದ್ದರೂ ಇತರರಿಗೆ ಬೆಳಕನ್ನು ಕೊಡುವ ಜ್ಯೋತಿಯೇ ಶಿಕ್ಷಕ. ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಉಳ್ಳಾಳ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ. ಉದ್ಘಾಟಿಸಿದಂಥ ಸನ್ಮಾನ್ಯ ಶ್ರೀ ಕೆ ಮಹಾಬಲ ಶೆಟ್ಟಿಯವರು ತನ್ನ ಉದ್ಘಾಟನಾ ಭಾಷಣವನ್ನು ಮಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಕನ್ನಡ ರಾಜ್ಯೋತ್ಸವ ನಾಡಿನಾದ್ಯಂತ ಜರುಗುವಂತಹ ಅತ್ಯಂತ ಉತ್ಸಾಹದಿಂದ ಜರುಗುವಂತಹ ಒಂದು ಉತ್ಸವ. ಉತ್ಸವ ಅಂತ ಆಗಬೇಕಾದ್ರೆ ಉತ್ಸಾಹ ಬೇಕು. ಉತ್ಸಾಹ ಇಲ್ಲದಿದ್ದರೆ ಉತ್ಸವವೇ ಇಲ್ಲ. ಹಾಗಾಗಿ ಅತ್ಯಂತ ಉತ್ಸಾಹದಿಂದ ಜನತೆ ಭಾಗವಹಿಸಿಕೊಂಡು ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ವೀರರಾಣಿ ಅಬ್ಬಕ್ಕ ಸಮಿತಿ ರಿಜಿಸ್ಟರ್ಡ್ ಉಳ್ಳಾಳ ಇದರ ವತಿಯಿಂದ ಇವತ್ತು ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ. ವೀರರಾಣಿ ಅಬ್ಬಕ್ಕ ಇನ್ನೂ ಆಗಲೇ ಮೈ ರೋಮಾಂಚನ ಆಗ್ತದೆ. ನನಗೆ ನೆನಪು, ನಾನು ಸಣ್ಣವನಿರುವಾಗ ನಮಗೆ ಪಠ್ಯ ಪುಸ್ತಕದಲ್ಲಿ ವೀರರಾಣಿ ಅಬ್ಬಕ್ಕನ ಕುರಿತಾಗಿ ಉಲ್ಲೇಖ ಇತ್ತು. ಈಗ ಅದು ಉಂಟೋ ಇಲ್ಲೋ ಅಂತ ಗೊತ್ತಿಲ್ಲ, ನಾನು ಕಲಿಯುವಾಗ ಇತ್ತು. ವೀರರಾಣಿ ಅಬ್ಬಕ್ಕ ಗಂಡೆದೆಯ ಹೆಣ್ಣು. ಗಂಡೆದೆಯ ಹೆಣ್ಣು ಅಂದರೆ ಪೋರ್ಚುಗೀಸರೊಂದಿಗೆ ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ರಾತ್ರಿಯ ಹೊತ್ತು ಕಡಲ ಕಿನಾರೆಯಲ್ಲಿ ಲಂಗರು ಹಾಕಿದ್ದಂತಹ ಪೋರ್ಚುಗೀಸ್ ಹಡಗಿನ ಬಳಿ ಹೋಗಿ ಮೈಗೆ ಎಣ್ಣೆ ಹಚ್ಚಿಕೊಂಡು ಕಪ್ಪು ಬಟ್ಟೆಯನ್ನು ಉಟ್ಟುಕೊಂಡು ನೂರಾರು ಜನ ತನ್ನ ಅನುಚರರೊಂದಿಗೆ ಸಮುದ್ರಕ್ಕೆ ಹೋಗಿ ಮೈಗೆ ಎಣ್ಣೆ ಲೇಪನ ಮಾಡಿ ಕಪ್ಪು ಬಟ್ಟೆಯನ್ನು ಉಟ್ಟುಕೊಂಡು ಕೈಯಲ್ಲಿ ಸೂಟೆಯನ್ನು ಹಿಡಿದು ಪಾನಮತ್ತರಾಗಿ ಕುಡಿದು ನರ್ತಿಸುತ್ತಿದ್ದಂತಹ ಲಂಗರು ಹಾಕಿದ ಹಡಗಿನಲ್ಲಿ ಪಾನಮತ್ತರಾಗಿ ಕುಡಿದು ನರ್ತಿಸುತ್ತಿದ್ದಂತಹ ಪೋರ್ಚುಗೀಸರಿಗೆ ದೊಡ್ಡದಾದಂತಹ ಆಘಾತವನ್ನು ಉಂಟು ಮಾಡಿ ಆ ಸೂಟೆಯನ್ನೇ ಬಿಸಾಡಿ ಇಡೀ ಹಡಗನ್ನು ಬೆಂಕಿ ಹಚ್ಚಿ ಈ ವೀರಭೂಮಿಯಿಂದ ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸಿದಂತಹ ಒಬ್ಬ ಗಂಡೆದೆಯ ವೀರನಾರಿ ಅಬ್ಬಕ್ಕ. ಈ ಅಬ್ಬಕ್ಕ ರಾಣಿಯ ಚರಿತ್ರೆ ಮುಂದಿನ ಮಕ್ಕಳಿಗೆ ಇದೊಂದು ಆದರ್ಶವಾಗಬೇಕು. ನಮ್ಮ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯವರು ಇದನ್ನು ಹಮ್ಮಿಕೊಂಡು ಇಂತಹ ಒಂದು ಕಾರ್ಯಕ್ರಮವನ್ನು ಸತತವಾಗಿ ಮಾಡಿಸ್ತಾ ಇರುವುದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ. ಅಂತಹ ಪುಣ್ಯಭೂಮಿಯು ವೀರಭೂಮಿಯಾದಂತಹ ಈ ಉಳ್ಳಾಳದಲ್ಲಿ
ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ವತಿಯಿಂದ ಆಗುವಂತಹ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗವಹಿಸುವಂತೆ ಆದದ್ದು ಈ ಒಂದು ಸಂದರ್ಭ ಸಿಕ್ಕಿದ್ದು ಬಹುಶಃ ಇದು ನನ್ನ ಜನ್ಮಾಂತರದ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. 1956ರಲ್ಲಿ ಭಾಷಾವಾರು ಪ್ರಾಂತ ರಚನೆಯಾಯಿತು. ಈಗ ನಮ್ಮ ಗಡಿನಾಡು ಅಂತ ಅನ್ನಿಸಿಕೊಳ್ಳುವಂತಹ ಕಾಸರಗೋಡು 56ನೇ ಇಸ್ವಿಯಲ್ಲಿ ಕೇರಳಕ್ಕೆ ಸೇರಿ ಹೋಯಿತು. ನಾನು ಆವಾಗ ಪ್ರಾಯಶಃ ಒಂದು 10-12 ವರ್ಷದ ಹುಡುಗ ಕಾಸರಗೋಡಿನಲ್ಲೇ ಇದ್ದೆ. ಕೇರಳಕ್ಕೆ ಸೇರಿ ಹೋದಂತಹ ಸಂದರ್ಭದಲ್ಲಿ ದೊಡ್ಡದಾದಂತಹ ಮೆರವಣಿಗೆ ನಮಗೆ ಕಲ್ಪವೃಕ್ಷ ಅನ್ನಿಸಿಕೊಂಡಂತಹ ತೆಂಗಿನ ಮರವನ್ನು ಕಡಿದು ಅದರದ್ದಾದಂತಹ ಆ ತೆಂಗಿನ ಮರದ ಕಾಂಡದಿಂದ ದೊಡ್ಡ ಮೆರವಣಿಗೆಯನ್ನು ಮಾಡಿದ್ದು ನನ್ನ ಕಣ್ಣಾರೆ ಕಂಡದ್ದು ನನಗೆ ಈಗಲೂ ನೆನಪಿಗೆ ಬರ್ತಾ ಉಂಟು. ಕಾಸರಗೋಡು ಈ ಕನ್ನಡ ರಾಜ್ಯೋತ್ಸವದಿಂದ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಪ್ರಾಯಶಃ ನಮ್ಮೆಲ್ಲರ ಸಂಕಲ್ಪ ಶಕ್ತಿ ಕಡಿಮೆಯಾಗಿಯೋ ಅಂತಹ ಕಾಸರಗೋಡು ಈಗ ಅಲ್ಲಿ ತನ್ನ ಕನ್ನಡ ಸಂಸ್ಕೃತಿಯನ್ನು ಮೆರೆಯುವ ಬದಲು ಮರೆಯುವಂತಹ ಕಾಲ ಸನ್ನಿಹಿತವಾಗಿದೆ. ಎಷ್ಟೋ ಸಮಯದಿಂದ ನಾವೆಲ್ಲ ಕನ್ನಡವೇ ಕಲಿತವರು. ಹಾಗಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವಾಗ ಯಾವುದೋ ಒಂದು ರೀತಿಯಲ್ಲಿ ಅಂಗವೂನ ಆದಂತಹ ಅನುಭವ ಕಾಸರಗೋಡಿನ ಮಣ್ಣಿನಲ್ಲಿ ಹುಟ್ಟಿದ ನನಗೆ ಆಗ್ತಾ ಉಂಟು. ಏನು ಮಾಡಲು ಸಾಧ್ಯ? ರಾಜಕೀಯ ನೆಲೆಯಿಂದ ಇದಾಗಿರ್ಬೋದು. ಮಹಾಜನ್ ಕಮಿಷನ್ ವರದಿ ಜಾರಿ ಆಯಿತು. ಆದರೆ ವರದಿಯ ಅಂಗೀಕಾರವನ್ನು ಮಾಡಿ ಅನುಷ್ಠಾನಗೊಳಿಸುವಂತಹ ಸಂದರ್ಭ ಇಲ್ಲಿವರೆಗೂ ಬರಲಿಲ್ಲ. ನಾವು ಯಾವುದೇ ಭಾಷೆಗೆ ವಿರೋಧ ಅಲ್ಲ, ವಿರೋಧ ಇರಲೂಬಾರದು. ಕನ್ನಡದ ಮೇಲಿನ ಉತ್ಕಟ ಅಭಿಮಾನ ನಮಗಿದೆ. ಆದರೆ ಕನ್ನಡ ಸಂಸ್ಕೃತಿಯನ್ನು ಅಳಿಸುವಂತಹ ಒಂದು ತಂತ್ರ ಆಗಬಾರ್ದು. ಆಯಾಯ ಪ್ರಾದೇಶಿಕ ಭಾಷೆಗಳು ಆಯಾಯ ಪ್ರಾಂತ್ಯಗಳಲ್ಲಿ ಇರಬೇಕಾದ್ದು ಸತ್ಯವೇ ಅದು. ಹಾಗಾಗಿ ನಮ್ಮ ಪಕ್ಕದಲ್ಲಿರುವಂತಹ ಮಂಜೇಶ್ವರ ಗೋವಿಂದ ಪೈ, ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ, ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಂಬವು, ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೇ. ನಮಗೆ ಅದು ಪಠ್ಯಕ್ಕಿತ್ತು, ನಮಗೆ ಅದು ಬಾಯಿಪಾಠ ಬರುತ್ತಾ ಇತ್ತು. ಅಂತಹ ಮಂಜೇಶ್ವರ ಗೋವಿಂದ ಪೈಗಳು, ಅವರ ಹುಟ್ಟೂರಾದಂತಹ ಮಂಜೇಶ್ವರ. ಇವತ್ತು ನಾವು ಮಂಜೇಶ್ವರಕ್ಕೆ ಹೋಗಬೇಕಾದ್ರೆ ಏನೋ ಯಾವುದೋ ಒಂದು ತಡೆ ಬರ್ತಾ ಉಂಟು, ನೀವು ಇಲ್ಲೇ ನಿಲ್ಲಿ ಅಂತ, ಯಾವುದೋ ಒಂದು ಕಾರಣದಿಂದಾಗಿ. ಇವತ್ತು ನಮ್ಮ ಹುಟ್ಟೂರಿಗೆ ಹೋಗಲಿಕ್ಕೆ ನಮಗೆ ಅವಕಾಶವೇ ಇಲ್ಲ. ಆ ಸ್ಥಿತಿ ಇವತ್ತು ಬಂದು ಹೋಗಿದೆ, ಯಾವುದೋ ಕಾರಣಗಳಿಂದಾಗಿ. ಬಹಳ ನೋವಿಂದ ಈ ಮಾತು ನಾವು ಹೇಳಬೇಕಾಗಿದೆ. ಎಲ್ಲ ದೃಷ್ಟಿಯಿಂದಲೂ ಕಾಸರಗೋಡಿನ ಜನತೆ ಎಲ್ಲ ದೃಷ್ಟಿಯಿಂದಲೂ ಕೂಡ ನಮ್ಮ ಕರ್ನಾಟಕದ ಒಂದು ಅವಿಭಾಜ್ಯ ಅಂಗ. ಹಾಗಾಗಿ ಈ ಒಂದು ಕನ್ನಡ ರಾಜ್ಯೋತ್ಸವದ ದಿವಸ ಊನಗೊಂಡಂತಹ ಒಂದು ನಮ್ಮ ಅಂಗ ಅದು ಪುನಶ್ಚೇತನಗೊಂಡು ನಮ್ಮೊಂದಿಗೆ ಸೇರಬೇಕಾದ್ದು ನಿಜವಾಗಿಯೂ ಅವಶ್ಯಕತೆ ಇದೆ. ಕನ್ನಡದ ನೆಲದಲ್ಲಿ ಹುಟ್ಟಿದಂತಹ ಮಂಜೇಶ್ವರ ಗೋವಿಂದ ಪೈಗಳು ಮಾತ್ರ ಅಲ್ಲ, ಈ ವೀರಭೂಮಿಯ ಮಹಾನ್ ಕವಿಗಳು ಮಾನ್ಯ ಅಮೃತ ಸೋಮೇಶ್ವರರು, ಸನ್ಮಾನ್ಯ BM ಇದಿನಬ್ಬ, ಐಕ್ಯಗಾನ ಒಂದೇ ಮಂತ್ರ, ಐಕ್ಯದಿಂದೇ ಸ್ವತಂತ್ರ, ಕವಿ ಕಯ್ಯಾರರ ಐಕ್ಯಗಾನವನ್ನು ಸತತವಾಗಿ ಎಲ್ಲ ಸಭೆಗಳಲ್ಲೂ ಕೂಡ ಹಾಡಿದಂತಹ ಕೀರ್ತಿ ಸನ್ಮಾನ್ಯ ಮಾಜಿ ಶಾಸಕರಾದಂತಹ BM ಇದಿನಬ್ಬ
ನಾವು ಇದನ್ನು ಮರೆಯುವ ಹಾಗಿಲ್ಲ. ಅವರಿಗೆ ಜನ್ಮ ಕೊಟ್ಟಂತಹ ಪುಣ್ಯ ಭೂಮಿ ಇದು, ವೀರಭೂಮಿ ಇದು. ಇವತ್ತು ಶ್ರೇಷ್ಠವಾದಂತಹ ಸ್ಥಾನವನ್ನು ಪಡೆದಂತಹ, ಸಾಹಿತ್ಯದಲ್ಲಿ ಶ್ರೇಷ್ಠ ಸ್ಥಾನವನ್ನು ಪಡೆದಂತಹ ಸನ್ಮಾನ್ಯ ಅಮೃತ ಸೋಮೇಶ್ವರ ಹುಟ್ಟಿದಂತಹ ನಾಡಿದು. ಕನ್ನಡ ನಮ್ಮ ಉಸಿರು, ಕನ್ನಡವೇ ಹಸಿರು. ಎಲ್ಲಿಯೇ ಇರು, ಏನಾಗಿಯೇ ಇರು, ಆದರೆ ಎಂದೆಂದಿಗೂ ಕೂಡ ನೀ ಕನ್ನಡವಾಗಿರು ಅಂತ ಹಾಡಿದಂತಹ ಮಾನ್ಯ ಕುವೆಂಪುರವರು, ಅವರ ಸಂದೇಶ ನಮಗೆ ಯಾವಾಗಲೂ ಕೂಡ ಸರ್ವಮಾನ್ಯವಾದದ್ದು. ಕನ್ನಡ ರಾಜ್ಯೋತ್ಸವದ ಈ ಸುದಿನದಂದು ಕನ್ನಡವೇ ಉಸಿರು ಎಂಬುದಾಗಿ ನಾವು ಸತತವಾಗಿ ಹೇಳಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕನ್ನಡದ ಸಂಸ್ಕೃತಿಯನ್ನು ಉಳಿಸುವ ಪ್ರಯತ್ನ ಮಾಡಬೇಕಾಗಿದೆ. ಕನ್ನಡ ಉಳಿಬೇಕಾದರೆ ಕೇವಲ ಕತೆ, ಕಾದಂಬರಿ ಇದರಿಂದ ಮಾತ್ರ ಆಗುವುದಿಲ್ಲ. ನಿತ್ಯ ಜೀವನದಲ್ಲಿ ನಾವು ಯಾವಾಗಲೂ ಕೂಡ ಕನ್ನಡವನ್ನೇ ಆಡುವಂತಹ ಪರಿಪಾಠ ಇಟ್ಟುಕೊಂಡಿರಬೇಕು. ಶುದ್ಧ ಕನ್ನಡ ಮಾತಾಡಲಿಕ್ಕೆ ಬರುತ್ತಿದ್ದರೂ ಕೂಡ ಇಂಗ್ಲೀಷ್ನ ವ್ಯಾಮೋಹಕ್ಕೆ ಸಿಕ್ಕಿ ಪದೇ ಪದೇ ನಮ್ಮಲ್ಲಿ ಇಂಗ್ಲೀಷ್ ಶಬ್ದಗಳು ಬರ್ತಾ ಇದೆ. ನಾನು ಹಲವು ಮಿತ್ರರೊಂದಿಗೆ ಸೇರಿ 10 ವರ್ಷಗಳ ಹಿಂದೆ 1910ನೇ ಇಸ್ವಿಯಲ್ಲಿ ಹರಿಕಥಾ ಪರಿಷತ್ತು ಎಂಬಂತಹ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದರಲ್ಲಿ ಕನ್ನಡ ಸಾಹಿತ್ಯ, ದಾಸ ಸಾಹಿತ್ಯ ಮತ್ತು ಅದರೊಂದಿಗೆ ತುಳು ಸಾಹಿತ್ಯವನ್ನು ಕೂಡ ಸತತವಾಗಿ ಅನುಷ್ಠಾನಗೊಳಿಸುವ ಮೂಲಕ ಕೈಲಾದ ಸೇವೆಯನ್ನು ಮಾಡಿದ್ದೇನೆ. ಯಾಕೆ ಈ ಮಾತು ಅಂತಂದರೆ, ಹರಿಕತೆ ಮಾಡುವಂತಹ ಭಾಷೆ, ಮಾಧ್ಯಮ ಕನ್ನಡ ಮತ್ತು ತುಳು. ಹೆಚ್ಚಿನವರು ತುಳುವರಾದರೂ ಕೂಡ ನಮ್ಮ ಹರಿದಾಸರಿಗೆ ತುಳುವಿನಲ್ಲಿ ಹರಿಕತೆ ಮಾಡಲಿಕ್ಕೆ ಸ್ವಲ್ಪ ಮುಜುಗರ ಅಥವಾ ಸಂಕೋಚ ಆಗ್ತದೆ. ಯಾಕಂದರೆ ಆ ಒಂದು ಫ್ಲೂಯೆನ್ಸಿ ತುಳುವಿನಲ್ಲಿ ಇರುವುದಿಲ್ಲ. ತುಳು ಭಾಷೆ ಮಾತೃಭಾಷೆ ಆದರೂ ಕೂಡ ಕನ್ನಡದಲ್ಲಿ ಹರಿಕತೆ ಮಾಡುವವರಿಗೆ ಅಪ್ಪಿ ತಪ್ಪಿಯೂ ಕೂಡ ಇಂಗ್ಲೀಷ್ ಶಬ್ದ ಬರಬಾರ್ದು. ಇದರ ಜಾಗ್ರತೆಯನ್ನು ನಾವು ವಹಿಸ್ಕೊಳ್ಳುವುದು. ನಾನು ಕೂಡ ಈಗ BA LLB ಆದರೂ ಕೂಡ ಇಂಗ್ಲೀಷ್ ಪದೇ ಪದೇ ಬರ್ಬೋದು. 1971ನೇ ಇಸ್ವಿಯಲ್ಲಿ ಹರಿಕತೆಯನ್ನು ಪ್ರಾರಂಭಿಸಿ ಸಾಧಾರಣ 40-46 ವರ್ಷ ಆಯಿತು. ತಪ್ಪಿಯೂ ಕೂಡ ಒಂದೇ ಒಂದು ಇಂಗ್ಲೀಷ್ ಪದ ಬರದಂತೆ ಜಾಗೃತೆ ವಹಿಸಿದ್ದೇನೆ. ನಮ್ಮ ಮಿತ್ರರಿಗೂ ಅದನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ಆಡು ಭಾಷೆಯಾದಂತಹ ಕನ್ನಡ, ಪೂಜ್ಯ ಭಾಷೆಯಾದಂತಹ ಕನ್ನಡವನ್ನೇ ಮೀಡಿಯಾಗಿ ನಾವು ತಗೊಂಡು ಈ ಒಂದು ಸಾಹಿತ್ಯವನ್ನು ನಾವು ಮುಂದುವರಿಸಿಕೊಂಡು ಹೋಗುವಾಗ ತಪ್ಪಿಯೂ ಕೂಡ ಇಂಗ್ಲೀಷ್ ಶಬ್ದ ಅದರಲ್ಲಿ ಬರಬಾರ್ದು. ಇದೇ ಸೂತ್ರ ನಮ್ಮ ಯಕ್ಷಗಾನಕ್ಕೂ ಅನ್ವಯಿಸ್ತದೆ. ಈಗ ಡಬಲ್ ಗ್ರಾಜ್ಯುಯೇಟ್ಸ್ ಎಲ್ಲ ಹರಿಕಥಾ ರಂಗದಲ್ಲಿಯೂ ಇದ್ದಾರೆ, ಯಕ್ಷಗಾನದಲ್ಲಿಯೂ ಇದ್ದಾರೆ. ಆದರೆ ಅದನ್ನು ಸ್ವಲ್ಪ ಹಿಡಿತದಲ್ಲಿರಿಸಿಕೊಂಡು ಕನ್ನಡ ಭಾಷೆಯನ್ನೇ ಅಭಿವೃದ್ಧಿಪಡಿಸಿಕೊಂಡು ಈ ಒಂದು ಎರಡೂ ಕ್ಷೇತ್ರಗಳು ಕೂಡ ಇವತ್ತು ದುಡಿಯುತ್ತಾ ಇದ್ದೇವೆ. ಹರಿಕಥಾ ಪರಿಷತ್ತಿನ ಅಧ್ಯಕ್ಷನೆಂಬ ನೆಲೆಯಲ್ಲಿ ನಾನು ಈ ಮಾತನ್ನು ಹೇಳ್ತೇನೆ ಹೊರತು ಮತ್ತಿನ್ಯಾವುದಕ್ಕಲ್ಲ. ಹಾಗಾಗಿ ಕನ್ನಡ ಪದಪ್ರಯೋಗ, ಕನ್ನಡದ ಆಡುನುಡಿ, ಸಾಹಿತ್ಯ, ಮಾನ್ಯ ಭೈರಪ್ಪರಂತಹವರ ಕಾದಂಬರಿಕಾರರು, ಶ್ರೇಷ್ಠ ಮಟ್ಟದ ಕಾದಂಬರಿಕಾರರು ನಮ್ಮಲ್ಲಿದ್ದಾರೆ. ಭೈರಪ್ಪರ ಹೆಚ್ಚಿನ ಎಲ್ಲ ಕೃತಿಗಳು ಕೂಡ ನನ್ನಲ್ಲಿವೆ. ನಾನು ಅದನ್ನು 2 ಬಾರಿ ಓದಿದರೂ ಕೂಡ ನನಗೆ ಅದು ಸಾಕಾಗುವುದಿಲ್ಲ. ಅವರೊಬ್ಬ ದೊಡ್ಡ ತತ್ವಶಾಸ್ತ್ರಜ್ಞನು. ಭೈರಪ್ಪರಂದರೆ ದೊಡ್ಡ ತತ್ವಶಾಸ್ತ್ರಜ್ಞ. ಭಿಕ್ಷಾನ್ನವನ್ನು ಎತ್ತಿ ಜೀವನ ಮಾಡಿದವರು, ವಾರಾನ್ನವನ್ನು ಎತ್ತಿ ಜೀವನ ಮಾಡಿದವರು, ಅಗಾಧವಾದಂತಹ ಜೀವನದ ಅನುಭವವನ್ನು ಪಡೆದವರು.
ಆ ಪಡೆದ ಅನುಭವದಿಂದಾಗಿ ಅವರ ಸಾಹಿತ್ಯದಲ್ಲಿ ದೊಡ್ಡ ಮಟ್ಟದ ಆ ಗುಣವನ್ನು ಅವರು ಎತ್ತಿ ತೋರಿಸಿದ್ದಾರೆ. ಹಾಗಾಗಿ ಪದೇ ಪದೇ ಅದನ್ನು ಓದಬೇಕು ಅಂತಾದ್ರು. ಇಂತಹ ಹಲವಾರು ಶ್ರೇಷ್ಠ ಕವಿಗಳು, ದಾರ್ಶನಿಕರು, ಸಾಹಿತಿಗಳು, ನಾಟಕರು ಇವರೆಲ್ಲರನ್ನೂ ಕೂಡ ಕನ್ನಡ ನಾಡು ನಮಗೆತ್ತಿದೆ. 1956ನೇ ಇಸ್ವಿ ನವೆಂಬರ್ 1ರಂದು ನಮ್ಮ ವಿಂಗಡಣೆಯಾಗಿ ಭಾಷಾವಾರು ಪ್ರಾಂತ್ಯ ಆಯಿತು. ಆವಾಗ ನಮ್ಮದು ಮೈಸೂರು ಸಂಸ್ಥಾನ, ಮೈಸೂರು ರಾಜ್ಯ ಆಗಿತ್ತು. 1973ನೇ ಇಸ್ವಿ ನವೆಂಬರ್ 1ರಂದು ನಮ್ಮದು ಕರ್ನಾಟಕ ಆಯಿತು. ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಒಂದು ಪ್ರತ್ಯೇಕ ಇಲಾಖೆಯೇ ನಮ್ಮಲ್ಲಿ ಉಂಟು. ತನ್ನ ಕೈಲಾದ ಮಟ್ಟಿಗೆ ಕೆಲಸವನ್ನು ಮಾಡ್ತದೆ. ನೋ ಮ್ಯಾನ್ ಈಸ್ ವಿದೌಟ್ ಫಾಲ್ಟ್ಸ್. ಫಾದರ್ ಡ್ಯಾಮಿಯನ್ನ ಚರಿತ್ರೆಯಲ್ಲಿ ನಮಗೆ ಇದು ಗೊತ್ತಾಗ್ತದೆ. ಫಾದರ್ ಡ್ಯಾಮಿಯನ್ ಕುಷ್ಠರೋಗಿಗಳ ಸೇವೆಯನ್ನು ಮಾಡಿದಂಥ ಒಬ್ಬ ಮಹಾನ್ ಪುರುಷ. ಆತ ಹೇಳ್ತಾ ಇದ್ದಾನೆ, ನೋ ಮ್ಯಾನ್ ಈಸ್ ವಿದೌಟ್ ಫಾಲ್ಟ್ಸ್. ಐ ಆಮ್ ಹ್ಯಾವಿಂಗ್ ಮೈ ಶೇರ್ ಆಲ್ಸೋ ಇನ್ ದ್ಯಾಟ್. ಹಾಗಾಗಿ ಪ್ರತಿಯೊಬ್ಬರೂ ಕೂಡ 100ಕ್ಕೆ 100 ನಾನು ಪರ್ಫೆಕ್ಟು ಅಂತ ಹೇಳುವ ಹಾಗಿಲ್ಲ. ಹಾಗಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರ್ಬೋದು, ಅವರ ಕೈಲಾದ ಮಟ್ಟಿನ ಕೆಲಸ ಮಾಡಿರ್ಬೋದು. ಆದರೆ ಇದು ಪೂರ್ಣವಾಗಿ ಪೂರ್ಣ ತೃಪ್ತಿ ತರುವಂಥದ್ದು ಆಗಲಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಧೈರ್ಯವಾಗಿ ಹೇಳಬಲ್ಲೆ. ಕನ್ನಡಿಗರನ್ನು ಗುರುತಿಸುವಂತಹ ಸಾಹಿತಿಗಳನ್ನು ಗುರುತಿಸುವಂತಹ ಕೆಲಸ ಇನ್ನೂ ಪೂರ್ಣವಾಗಿ ಆಗಲಿಲ್ಲ. ಕನ್ನಡ ರಾಜ್ಯೋತ್ಸವದ ಈ ಶುಭ ದಿನದಂದು ಕನ್ನಡ ರಾಜ್ಯದಲ್ಲಿ ಹುಟ್ಟಿದಂತಹ ನಾವೆಲ್ಲರೂ ಅದಕ್ಕಾಗಿ ಹೆಮ್ಮೆ ಪಡಬೇಕು. ಮೊನ್ನೆ ತೀರಿ ಹೋದಂತಹ ನಮ್ಮ SP ಅವರು ಶ್ರೇಷ್ಠ ಸಂಗೀತಗಾರರು. ಅವರೂ ಹೇಳಿದರು, ಇನ್ನೊಮ್ಮೆ ಹುಟ್ಟುವುದಿದ್ರೆ ನಾನು ಕನ್ನಡ ನಾಡಿನಲ್ಲೇ ಹುಟ್ಟುತ್ತೇನೆ ಅಂತ. ನಮ್ಮ ಮೇರು ನಟ ರಾಜಕುಮಾರರು ಕನ್ನಡಕ್ಕಾಗಿ ಮಿಡಿದವರು. ಹುಟ್ಟಿದ್ರೆ ಕನ್ನಡ ನಾಡಿನಲ್ಲೇ ಹುಟ್ಟಬೇಕು ಎಂಬಂತಹ ಜನಪ್ರಿಯ ಹಾಡನ್ನು ನಾವು ಕೇಳ್ತಾ ಇದ್ದೇವೆ. ನಮ್ಮ ಕಿವಿಯಲ್ಲಿ ಸದಾಕಾಲವೂ ಅದು ಗುಯಿಂಗುಡ್ತಾ ಇದ್ದೇವೆ. ಇಂತಹ ಒಂದು ಕನ್ನಡ ಸಂಸ್ಕೃತಿಯ ಉಳಿವಿಗಾಗಿ, ಏಳಿಗೆಗಾಗಿ ನಮ್ಮ ಮಾತೃಭಾಷೆ ಬೇರೆಯಾಗಿದ್ದರೂ ಕೂಡ ಕನ್ನಡವನ್ನು ಕಲಿತಂತಹ ನಾವು ಆ ಕನ್ನಡದ ಉದ್ಧಾರಕ್ಕಾಗಿ, ಕನ್ನಡದ ಆ ಸಾಹಿತ್ಯ, ಆ ಸಂಸ್ಕೃತಿ, ಅದರ ಅನುಷ್ಠಾನಕ್ಕೆ ಬೇಕಾಗಿ ಸತತವಾಗಿ ದುಡಿಯಬೇಕಾದ್ದು ಕನ್ನಡಿಗರಾದಂತಹ ನಮ್ಮ ಎಲ್ಲ ಕರ್ತವ್ಯ. ಹಾಗಾಗಿ ನಾನು ಆವಾಗಲೇ ಹೇಳಿದ ಹಾಗೆ ಯಾವ ಯಾವ ಅಚ್ಚ ಕನ್ನಡದ ಪ್ರದೇಶಗಳು ನಮ್ಮಿಂದ ಕೈಬಿಟ್ಟು ಹೋಗಿದೆಯೋ ಅದನ್ನು ಪುನಃ ಮರಳಿ ಪಡೆಯುವಂತಹ, ಆ ಸಂಸ್ಕೃತಿಯನ್ನು ಉಳಿಸುವಂತಹ ಒಂದು ಕೆಲಸ ಇನ್ನು ಮುಂದಿನ ನಮ್ಮ ಯುವ ಪೀಳಿಗೆಗೆ ಅವರ ಕರ್ತವ್ಯವಾಗಬೇಕು. ಅವರಲ್ಲಿ ಆ ಜಾಗೃತಿಯನ್ನು ನಾವು ಮೂಡಿಸಬೇಕು. ಇದು ಯಾವುದೇ ಪ್ರಾಂತ್ಯವನ್ನು ಒಡೆಯುವ ದೃಷ್ಟಿಯಿಂದಲ್ಲ, ಒಂದು ಪ್ರದೇಶದಲ್ಲಿ ಅಲ್ಲಿರುವಂತಹ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಬೇರೆ ಯಾವುದೇ ಭಾಷೆಯಾಗಲಿ ಆಕ್ರಮಣ ಮಾಡಬಾರದು. ಅದನ್ನು ಉಳಿಸಿಕೊಳ್ಳುವಂತಹ ಒಂದು ದೊಡ್ಡ ಹೊಣೆಗಾರಿಕೆ, ಜವಾಬ್ದಾರಿತನ ಇನ್ನು ಮುಂದೆ ನಮ್ಮ ಯುವ ಪೀಳಿಗೆಗೆ ಇರಬೇಕು. ವೀರರಾಣಿ ಅಬ್ಬಕ್ಕ ದೇವಿಯ ಈ ಪವಿತ್ರವಾದಂತಹ ವೀರ ಭೂಮಿಯಲ್ಲಿ ಗಂಡದೆಯ ಹೆಣ್ಣಾದಂತಹ ವೀರರಾಣಿ ಅಬ್ಬಕ್ಕರವರು ಅಂದಿನ ದಿನಗಳಲ್ಲಿ ಎಂತಹ ಸಾಹಸವನ್ನು ತೋರಿದ್ರೋ ಆ ಸಾಹಸ, ಆ ಕೆಚ್ಚು ನಮ್ಮಲ್ಲಿರಬೇಕು. ಇವತ್ತು ಕಿಚ್ಚು ದೀಪವನ್ನು ಹಚ್ಚಿ ನಾವು ಕಿಚ್ಚನ್ನು ಬೆಳಗಿದ್ದೇವೆ, ಅದು ಉರಿತಾ ಇರಬೇಕು. ಅದಕ್ಕೆ ಆವಾಗ ನಾವು ತೈಲವನ್ನು ಸಿಂಪಡಿಸಬೇಕು, ಅದಕ್ಕೆ ಎಣ್ಣೆ ಹಾಕಬೇಕು. ಎಲ್ಲಿವರೆಗೆ ಎಣ್ಣೆ ಹಾಕ್ತಾ ಇದ್ದೇವೋ ಅಲ್ಲಿವರೆಗೆ ಆ ದೀಪ ಉರಿಯುತ್ತದೆ. ವೀರರಾಣಿ ಅಬ್ಬಕ್ಕ ದೇವಿ ಗಂಡು ನೆಲದಲ್ಲಿ,
ಹೆಣ್ಣಾದರೂ ಗಂಡುಗಲಿಯಾಗಿ ಹೋರಾಡಿದಂತಹ ಈ ಪುಣ್ಯ ಭೂಮಿಯಲ್ಲಿ ಅವರ ಮೈ ರೋಮಾಂಚನವೆನಿಸುವಂತಹ ಕೆಚ್ಚು, ಆ ಕಿಚ್ಚು ನಮ್ಮೆಲ್ಲರ ಹೃದಯದಲ್ಲಿ ಉರಿಬೇಕು, ಇರಬೇಕು. ನಮ್ಮ ನೆಲದ ರಕ್ಷಣೆಗಾಗಿ, ನಮ್ಮ ಜಲದ ರಕ್ಷಣೆಗಾಗಿ, ನಮ್ಮ ಸಾಹಿತ್ಯದ ರಕ್ಷಣೆಗಾಗಿ, ನಮ್ಮ ಸಂಸ್ಕೃತಿಯ ರಕ್ಷಣೆಗಾಗಿ ಸದಾಕಾಲ ಆ ದಿವ್ಯ ಚೇತನ ನಮ್ಮಲ್ಲಿ ಪ್ರತಿಫಲಿಸ್ತಾ ಇರಬೇಕು, ಉದ್ದೀಪನಗೊಳಿಸಬೇಕು. ಇದು ಎಲ್ಲರ ಕರ್ತವ್ಯ. ಇದಕ್ಕಾಗಿ ನಾವು ಸದಾಕಾಲ ಇದರ ಬಗ್ಗೆ ನಾವು ಚಿಂತಿತರಾಗಬೇಕು. ಸಾಧ್ಯವಾದಷ್ಟು ಇದನ್ನು ಕಾರ್ಯಾನುಷ್ಠಾನ ಮಾಡಬೇಕು. ಕಾರ್ಯಾನುಷ್ಠಾನ ಮಾಡುವಂತಹ ತಾಕತ್ತಿರುವವರನ್ನು ಇದಕ್ಕೆ ಉದ್ದೀಪನಗೊಳಿಸಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಇನ್ನೊಂದು ಒಳ್ಳೆಯ ಅನುಭವವನ್ನು ನಾನು ಇಲ್ಲಿ ಬಂದು ಹೊಂದಿದ್ದೇನೆ. ನಿವೃತ್ತ ಶಿಕ್ಷಕರನ್ನು ಅಭಿನಂದಿಸುವಂತಹ, ಗೌರವಿಸುವಂತಹ ಒಂದು ಕೆಲಸ ನಮ್ಮ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯಿಂದ ಆಗ್ತಾ ಉಂಟು. ಶಿಕ್ಷಕರು ಅಂದರೆ ಶಿಕ್ಷೆ ಕೊಡುವವರಲ್ಲ, ಮನಸ್ಸಿಗೆ, ಕಾಯಕ್ಕೆ, ಬುದ್ಧಿಗೆ ಅವರು ಜ್ಞಾನವನ್ನು ಹಚ್ಚುವವರು, ಜ್ಞಾನವನ್ನು ಕೊಡುವವರು, ಶಿಕ್ಷಣವನ್ನು ಕೊಡುವವರು, ನಮ್ಮನ್ನು ತಿದ್ದುವವರು, ತಿದ್ದಿ ತೀಡಿದವರು. ನಮಗೆ ಮೊದಲ ಗುರು ನಮ್ಮ ತಾಯಿಯಾದರೂ ಕೂಡ ನಂತರದ ಗುರು ನಮಗೆ ಸಿಕ್ಕುವಂಥದ್ದು ಶಾಲೆಯಲ್ಲಿ ಶಿಕ್ಷಕರು. ಇವತ್ತು ಮಕ್ಕಳು ಶಾಲೆಗೆ ಹೋಗುವಂತಹ ಪರಿಸ್ಥಿತಿ ಕಡಿಮೆ ಆಗಿದೆ ಕಾರಣಾಂತರಗಳಿಂದ. ಅಂತಹ ಶಿಕ್ಷಕರಿಗೆ ಡಾಕ್ಟರ್ ರಾಧಾಕೃಷ್ಣನ್ ನಮ್ಮ ಸನ್ಮಾನ್ಯ ರಾಷ್ಟ್ರಪತಿಗಳಾಗಿದ್ದವರು ತಮ್ಮ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆಯಾಗಿ ಮಾಡಿದ್ದಾರೆ. ಶಿಕ್ಷಕರು ನಮ್ಮ ಸಮಾಜದ ಪ್ರವರ್ತಕರು. ಅವರು ನಮಗೆ ಜ್ಞಾನವನ್ನು ಕೊಡುವವರು, ಅವರು ನಮಗೆ ಮಾರ್ಗದರ್ಶಕರು. ಅಂಥವರನ್ನು ಆಯ್ದುಕೊಂಡು ಇಲ್ಲಿ ಅವರಿಗೆ ಸನ್ಮಾನ ಮಾಡುವಂತಂದರೆ ಇಡೀ ನಮ್ಮ ಆ ಶಿಕ್ಷಣ ವ್ಯವಸ್ಥೆಗೆ ನಾವು ಸನ್ಮಾನ ಮಾಡಿದ ಹಾಗೆ. ಸಾಂಕೇತಿಕವಾಗಿ ಇವತ್ತು ನಾವು ಮೂರಿಗೆ ಮಾಡಿದರೂ ಕೂಡ ಇದು ನಮ್ಮ ಶಿಕ್ಷಣ ವ್ಯವಸ್ಥೆಗೆ, ನಮ್ಮ ವಿದ್ಯಾರ್ಜನೆಗೆ, ವಿದ್ಯಾಸಂಪತ್ತಿಗೆ ನಾವು ಕೊಡುವಂತಹ ಗೌರವ. ಅದಕ್ಕಾಗಿ ನಾನು ನಮ್ಮ ಈ ಸಂಸ್ಥೆಯನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಮಾತ್ರವಲ್ಲ, ನನಗೆ ಈ ಸಂದರ್ಭದಲ್ಲಿ ಇಲ್ಲಿಗೆ ಕರೆಸಿ ನನಗೆ ಈ ಗಂಡು ಭೂಮಿಯಲ್ಲಿ ಗಂಡಸರಿಗೆ ಹೆಣ್ಣಿನ ಹೃದಯ ಇರಬೇಕಂತ, ಹೆಣ್ಣಿಗೂ ಗಂಡಿನ ಹೃದಯ ಇರಬೇಕಂತ. ಗಂಡು ಕಠೋರ ಅಂತ ಯಾವಾಗಲೂ ಭಾವಿಸಬಾರ್ದು. ಗಂಡಿಗೆ ಹೆಣ್ಣಿನ ಹೃದಯ ಇದ್ದಾಗ ಸಮಾಜ ಸ್ವಾಸ್ಥ್ಯದಲ್ಲಿ ನಡೀಲಿಕ್ಕೆ ಸಾಧ್ಯ ಇದೆ. ಹೆಣ್ಣಿಗೆ ಹೇಗೂ ಹೆಣ್ಣಿನ ಹೃದಯ ಇರುತ್ತದೆ, ಆದರೆ ಸಂದರ್ಭ ಬಂದಾವಾಗ ಅದು ಗಂಡಾಗಬೇಕು, ಗಂಡುಗಲಿಯಾಗಬೇಕು. ಹಾಗಾಗಿ ಗಂಡಾಗಿ ಹುಟ್ಟಿದವರು ಮಾತ್ರ ಗಂಡಸರಲ್ಲ, ಹೆಣ್ಣಾಗಿ ಹುಟ್ಟಿದವರು ಕೂಡ ಗಂಡಸರು. ಇದರ ವೀರರಾಣಿ ಅಬ್ಬಕ್ಕ ದೇವಿ ನಮಗೆ ನೀಡುವಂತಹ ದಿವ್ಯ ಸಂದೇಶ ಸದಾಕಾಲ ಇದು ನಮ್ಮಲ್ಲಿ ಎಲ್ಲೇ ಸಭೆ ಸಮಾರಂಭ ಆಗಲಿ ಅಲ್ಲಿ ಈ ಪುಣ್ಯಭೂಮಿಯ ವೀರಭೂಮಿಯ ವೀರರಾಣಿ ಅಬ್ಬಕ್ಕನನ್ನು ಸದಾ ಸ್ಮರಿಸುವ ಒಂದು ಸಂಪ್ರದಾಯ ಪ್ರಾರಂಭವಾಗಲಿ. ಇಂದಿನ ಯುವಕರು ಅವರ ಆ ಜೀವನ ಚರಿತ್ರೆಯ ಸುವರ್ಣ ಪುಟಗಳಿಂದ ಅದನ್ನು ಅಭ್ಯಾಸ ಮಾಡುವಂತಹ, ಅಧ್ಯಯನ ಮಾಡುವಂತಹ ಆ ಒಂದು ಸೂಕ್ಷ್ಮ ಮತಿತ್ವ ಅವರಿಗೆ ಬರಲಿ ಅಂತ ಈ ಸಂದರ್ಭದಲ್ಲಿ ಆಶ್ರಯಿಸಿ ಮತ್ತೊಮ್ಮೆ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಸಂಬಂಧಪಟ್ಟಂತಹ ಎಲ್ಲರೂ, ಮುಖ್ಯವಾಗಿ ನನ್ನ ಮಿತ್ರರಾದಂತಹ ಮಾಜಿ ಶಾಸಕರಿಗೂ ಇತರ ನನ್ನ ಗಣ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆ ಸಲ್ಲಿಸುತ್ತಾ ಸಿಕ್ಕಿದಂತಹ ಈ ಅವಕಾಶಕ್ಕಾಗಿ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಓಂ ಶಾಂತಿ. 9/2020 ನಡೆದಂಥ ವೈವಿಧ್ಯಮಯವಾದ ಕಾರ್ಯಕ್ರಮದಲ್ಲಿ ಅವರನ್ನು ಗೌರವಿಸಬೇಕಿತ್ತು ನಿವೃತ್ತ ಅಧ್ಯಾಪಕರು ಎಂಬ ನೆಲೆಯಲ್ಲಿ. ಆದರೆ ದೇವೀಚ್ಛೆಯಂತೆ ಅದು ನಮ್ಮ ಸಮಿತಿಗೆ ಸಾಧ್ಯವಾಗಿಲ್ಲ. ಸನ್ಮಾನ್ಯ ಶ್ರೀ ಬೈಕಾಡಿ ಜನಾರ್ದನಾಚಾರ್ಯರವರು ಮಂಗಳೂರು ಉರ್ವ ಕನ್ನಡ ಪ್ರೌಢಶಾಲೆಯಲ್ಲಿ 34 ವರ್ಷಗಳ ಕಾಲ ಭಾಷಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ
ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಭವಿಷ್ಯಕ್ಕೆ ಪ್ರೇರಣೆಯಾಗಿ ಸುಮಾರು 32ಕ್ಕೂ ಹೆಚ್ಚು ನಾಟಕಗಳನ್ನು ಕಲಿಸಿ ಮಕ್ಕಳ ಮನೋಭೂಮಿಕೆಯಲ್ಲಿ ನಿಮ್ಮದೇ ಛಾಪನ್ನು ಮೂಡಿಸಿ ಸಹಸ್ರಾರು ವಿದ್ಯಾರ್ಥಿಗಳ ಬದುಕಿಗೆ ಬೆಳಕನ್ನು ತೋರಿದ ಸಾರ್ಥಕ ಗುರುವಾಗಿದ್ದರು. ನಿವೃತ್ತಿಯ ನಂತರವೂ ಚನ್ನರಾಯಪಟ್ಟಣದ ಮಲ್ನಾಡ್ ಅಕಾಡೆಮಿ PU ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ, ಮಂಗಳೂರಿನಲ್ಲಿರುವ ದಕ್ಷಿಣ ಭಾರತದ ಹಿಂದಿ ಪ್ರಚಾರ ಸಮಿತಿಯ ಕಾರ್ಯದರ್ಶಿಯಾಗಿ ಹಾಗೂ ಶಕ್ತಿನಗರದ ಶಕ್ತಿ ಎಜುಕೇಷನ್ ಟ್ರಸ್ಟ್ ಆಡಳಿತಾಧಿಕಾರಿಯಾಗಿ ಶೈಕ್ಷಣಿಕ ಪರಿಧಿಯಲ್ಲಿ ಅವಿಸ್ಮರಣೀಯ ಕೊಡುಗೆಯನ್ನು ನೀಡಿದವರಾಗಿದ್ದರು. ನಮ್ಮ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕಳ ಇತಿಹಾಸವನ್ನು ಮನೆ ಮನಗಳಲ್ಲಿ ವಿಜೃಂಭಿಸುವಂತೆ ಮಾಡುವಲ್ಲಿ ಅನೇಕ ವರ್ಷಗಳಿಂದ ಉಳ್ಳಾಳದ ವೀರ ರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯಲ್ಲಿ ಸಕ್ರಿಯರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದ ಅವರ ಕಾಳಜಿ ಪ್ರಶಂಸನೀಯ. ರಂಗಭೂಮಿಗೆ ಸಲ್ಲಿಸಿದ ಕೊಡುಗೆಗಳಿಗಾಗಿ ರಾಜ್ಯ ಸರ್ಕಾರದಿಂದ 2007ರಲ್ಲಿ ಸುವರ್ಣ ಕರ್ನಾಟಕ ರಾಜ್ಯ ಪ್ರಶಸ್ತಿ, ಅವರ ವೈವಿಧ್ಯ ಪ್ರತಿಭಾ ಸಂಪನ್ನತೆಗಾಗಿ ಮೂಡಬಿದ್ರೆಯ SKF, ಮಂಗಳೂರಿನ ರೋಟರಿ ಕ್ಲಬ್, ಕಾಂತಾವರ ಕನ್ನಡ ಸಂಘ ಇವರೆಲ್ಲರ ಗೌರವ ಪುರಸ್ಕಾರಕ್ಕೆ ಪಾತ್ರರಾಗಿದ್ದರು. ಉಳ್ಳಾಳದ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯು ವರ್ಷಂಪ್ರತಿಯಂತೆ ಆಚರಿಸುತ್ತಿದ್ದ ಶಿಕ್ಷಕ ದಿನಾಚರಣೆಯ ಸಮಾರಂಭದಲ್ಲಿ ನಿವೃತ್ತಿಯ ನಂತರವೂ ಸಮಾಜಮುಖಿ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡ ಘನವೆತ್ತ ಆದರ್ಶ ಶಿಕ್ಷಕ ವ್ಯಕ್ತಿತ್ವವನ್ನು ಹೊಂದಿರುವ ಅವರನ್ನು ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯು ಅತ್ಯಂತ ಸಂತೋಷದಿಂದ ಅಭಿನಂದಿಸುತ್ತದೆ. ತಾನು ಸುರಿಯುತ್ತಿದ್ದರೂ ಇತರರಿಗಾಗಿ ಬೆಳಕನ್ನು ಕೊಡುವ ಜ್ಯೋತಿಯಾಗಿದ್ದಂಥ ಸನ್ಮಾನ್ಯ ಶ್ರೀ ಬೈಕಾಡಿ ಜನಾರ್ದನಾಚಾರಿ ಅವರ ಅಗಲಿಕೆಯ ಈ ಸಂದರ್ಭದಲ್ಲಿ ಅವರಿಗಾಗಿ ಉಳ್ಳಾಳ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯು ಸಿದ್ಧಪಡಿಸಿರುವಂಥ ಈ ಒಂದು ಅಭಿನಂದನಾ ಪತ್ರ ಮತ್ತು ಮೊಮೆಂಟೋವನ್ನು ಅವರ ಧರ್ಮಪತ್ನಿಯವರು ಸ್ವೀಕರಿಸಿಕೊಳ್ಬೇಕು ಅಂತೇಳಿ ವಿನಯಪೂರ್ವಕವಾಗಿ ಉಳ್ಳಾಳ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಸಹೋದರ ಸಹೋದರಿಯರು, ಇಲ್ಲಿಯ ಸನ್ಮಾನ ಕಾರ್ಯಕ್ರಮ ಆಗುವ ಮೊದಲೇ 28ಕ್ಕೆ ನಮ್ಮ ಯಜಮಾನರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ನಾನಿಲ್ಲಿ 2 ಕಾರಣಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. 30ನೇ ತಾರೀಕಿನಲ್ಲಿ ನೀನು 1 ಗಳಿಗೆ ಹೋಗಿ ಬಾ, ಅವರಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ, ನಾನಿಲ್ಲಿ ಆಸ್ಪತ್ರೆಯಲ್ಲಿದ್ದೇನೆಲ್ಲ, ನನಗೇನು ತೊಂದರೆ ಇಲ್ಲ, ನೀನು 1 ಗಳಿಗೆ ಆ ಟೈಮಿಗೆ ಹೋಗಿ ಬಾ ಅಂತ ಹೇಳಿದರು. ಆದರೆ 1 ತಾರೀಕಿಗೆ ಅವರನ್ನು ಡಯಾಲಿಸಿಸ್ಗೆ ICUಗೆ ಕರ್ಕೊಂಡೋದ್ರು. 1 ತಾರೀಕಿನ ನಂತರ ಅವರು ಮಾತಾಡಲಿಕ್ಕೆ ನನಗೆ ಸಿಗಲಿಲ್ಲ. ನೋಡಿ ಬರ್ತಿದ್ದೆ, ಆದರೆ ಮಾತಾಡಲಿಕ್ಕೆ ಅವ್ರು ನನಗೆ ಸಿಗಲಿಲ್ಲ. ಮತ್ತು ಸಹೋದರ ದಿನಕರ್ ಉಳ್ಳಾಲ್ರವರು ಆಗಾಗ ನನ್ನನ್ನು ವಿಚಾರಿಸ್ತಿದ್ರು ಹೇಗಿದ್ದಾರೆ ಅಂತ. ನನ್ನ ವಿದ್ಯಾರ್ಥಿನಿ ಹರಿಣಿ, ಅವಳು ನನ್ನ ಜೊತೆಗೆ ಇದ್ಲು. ಈ ಸಮಸ್ಯೆಗಳೆಲ್ಲ ಆಗುವಾಗ 13 ತಾರೀಕಿನವರೆಗೂ ನನ್ನ ಜೊತೆಗೆ ಅವಳಿದ್ಲು. ಮತ್ತು ಇಲ್ಲಿ ಎಲ್ಲರೂ ಜಯರಾಮ್ ಶೆಟ್ಟರು ಫೋನ್ ಮಾಡಿದ್ದಾರೆ, ವಿಚಾರಿಸಿದ್ದಾರೆ, ಎಲ್ಲರೂ ನನ್ನನ್ನು ವಿಚಾರಿಸಿದ್ದಾರೆ. ನಾನು ನಿಮಗೆಲ್ಲ ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳ್ತೇನೆ. ಅದಕ್ಕೋಸ್ಕರ ನಾನು 2 ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಟ್ಟೆ. ಬಕ್ಕುಸೋ ನನ್ನ ಪ್ರೀತಿಯ ನೆಚ್ಚಿನ ಗೌರವಾಧ್ಯಕ್ಷರಾದ ಜಯರಾಮ್ ಶೆಟ್ಟರಿಗೂ ಹಾಗೂ ಅಧ್ಯಕ್ಷರಾದ ದಿನಕರ್ ಉಳ್ಳಾಲ್ರವರಿಗೂ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಧನಲಕ್ಷ್ಮಿ ಗಟ್ಟಿಯವರಿಗೂ ಹಾಗೂ
ವೇದಿಕೆಯಲ್ಲಿದ್ದ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತಂಥ ನನ್ನ ಪ್ರೀತಿಯ ನೆಚ್ಚಿನ ಆತ್ಮೀಯರಿಗೂ ನನ್ನ ಪ್ರೀತಿಪೂರ್ವಕ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿನ ವೀರರಾಣಿ ಅಬ್ಬಕ್ಕ ವೇದಿಕೆ ಅಂದರೆ ಎಲ್ರಿಗೂ ನಮ್ಮ ಒಂದು 23-24 ವರ್ಷದಿಂದ ಯಾವಾಗ ಉಳ್ಳಾಲದಲ್ಲಿ ಸ್ಟಾರ್ಟ್ ಆದಂದಿನಿಂದ ಈ ದಿನ ತನಕ ನಾನು ಹಬ್ಬಕ್ಕೋತ್ಸವದ ಎಲ್ಲ ಸಮಿತಿಯ ಯಾವ ಕಾರ್ಯಕ್ರಮ ಕೂಡ ನಾನು ಭಾಗಿಯಾಗಿದ್ದೇನೆ. ಹಾಗೆ ವೀರರಾಣಿಯ ಈ ಹಬ್ಬಕ್ಕ ವೇದಿಕೆಯಲ್ಲಿ ನನ್ನನ್ನು ನಿವೃತ್ತಿ ಶಿಕ್ಷಕಿಯಾಗಿ ಗುರುತಿಸಿದಂಥ ನನ್ನ ಆತ್ಮೀಯರಾದ ಹಬ್ಬಕ್ಕ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಗೌರವಾಧ್ಯಕ್ಷರಿಗೂ ನಾನು ಪ್ರೀತಿಪೂರ್ವದ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಕೂಡ ಈ ಮೊದಲು ನಮ್ಮದು ನಿವೃತ್ತ ಶಿಕ್ಷಕರ ದಿನಾಚರಣೆ ದಿವಸ ಕೂಡ ಆ ದಿನ ನಮ್ಮನ್ನು ಬರಲು ಆಹ್ವಾನಿಸಿದರು. ಆದರೆ ನಾನು ಕೂಡ ಒಂದು ದುಃಖ ಸೂಚಕದಲ್ಲೇ ಇದ್ದೇನೆ. ಯಾಕಂದರೆ ನಾನು ಕೂಡ ದುಃಖದಲ್ಲಿದ್ದರೆ ಇನ್ನು ಯಾವಾಗಲೂ ದುಃಖವೇ ಇರಬೇಕು. ನಾನು ಯಾವಾಗಲೂ ಎಷ್ಟೇ ಕಷ್ಟ ಆದರೂ ಕೂಡ ಎಷ್ಟೇ ದುಃಖ ಆದರೂ ಕೂಡ ನನ್ನ ಬಾಳೆ ನನ್ನ ಸಂತೋಷದ ಜೀವನ. ನಾನು ಇನ್ನೂ ಕೂಡ ನಾನು ಯಾವಾಗಲೂ ಬೇಸರ ಅಂತೇಳಿ ನಾನು ಇದು ಮಾಡೋದಿಲ್ಲ. ಯಾಕಂದರೆ ಆ ದಿನ ನನ್ನ ಕೂಡ ಯಜಮಾನರು ಕೂಡ 1 ತಿಂಗಳ 8 ವರ್ಷದಿಂದ ಬೆಡ್ ರಿಡರ್ನಲ್ಲಿದ್ದರು, ಹುಷಾರಿಲ್ಲದೆ ಮಲಗಿದಲ್ಲೇ ಇದ್ದರು. ಆದರೂ ಕೂಡ ಎಷ್ಟೋ ಕಷ್ಟ ಇದ್ದರೂ ಕೂಡ ನಾನು ಈ ಒಂದು ಹಬ್ಬಕ್ಕ ಸಮಿತಿಯ ಇದಕ್ಕೂ ಕೂಡ ನಾನು ಖಂಡಿತವಕ್ಕೂ ನಾನು ಯಾವಾಗಲೂ ಈ ಒಂದು ವೇದಿಕೆಯನ್ನು ತಪ್ಪಿಸಬಾರ್ದು ಅಂತೇಳಿ ಆಸೆ ಇತ್ತು. ಆದರೆ ಆ ಒಂದು ಶಿಕ್ಷಕರ ದಿನಾಚರಣೆ ದಿವಸ ಬರಲಿಕ್ಕೆ ಆಗಲಿಲ್ಲ. ಆ ದಿನವೇ ನನ್ನ ಯಜಮಾನರು ಕೂಡ ಮರಣ ಆಗಿದ್ದರು. ಆದ ಕಾರಣ ಈ ನನ್ನ ಅದೇ ಹಬ್ಬಕ್ಕ ವೇದಿಕೆಯಲ್ಲಿ ನನ್ನನ್ನು ಗುರುತಿಸಿದ ನಿಮಗೆಲ್ಲರಿಗೂ ನನ್ನ ಅನಂತ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೇಳಿದರು ವೀರರಾಣಿ ಅಂತೂ ಅಲ್ಲವೇ ಅಲ್ಲ. ಈಗಾಗಲೇ ಗೊತ್ತಿದೆ, ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಒಂದು ಕಾಲದಲ್ಲಿ ಯಾವುದೋ ಒಂದು ಕಲ್ಪನೆಯನ್ನು ಇಟ್ಕೊಂಡು ಈ ಸಮಿತಿಯನ್ನು ರಚನೆ ಮಾಡಿದೆ. ಇವತ್ತು ಈಗಾಗಲೇ ಸೇರ್ಪಡೆಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ನಮ್ಮ ಬೆನ್ನೆಲುಬು, ನಮ್ಮ ರೂವಾರಿ ಯಾರು ಅಂತ ಹೇಳಿದರೆ ಮಾನ್ಯ ದಿನಕರಣ್ಣ. ಅವರು ಯಾವುದೇ ಕಾರ್ಯಕ್ರಮಗಳಿರಲಿ, ಯಾವುದೇ ಸಂಘಟನೆಯನ್ನು ಇಷ್ಟು ವರ್ಷ ಸಕ್ರಿಯವಾಗಿ ಸರ್ಕಾರ ಅನುದಾನ ಕೊಡದೇ ಇರಲಿ, ಆ ಸಂದರ್ಭದಲ್ಲಿ ಆರಂಭವಾದಂಥ ನಮಗೂ ನೆನಪಿದೆ. ಆರಂಭದ ದಿನಗಳಲ್ಲಿ ಇಲ್ಲಿ ಸೂಪರ್ ಬಜಾರ್ ವೃಂದಾವನದಲ್ಲಿ ಎಲ್ಲ ಕಾಡಿಬೇಡಿ, ಆಗೆಲ್ಲ ನಾವು ಸ್ವಲ್ಪ ಯಂಗ್ಸ್ಟರ್ಸ್. ಆಗ ದಿನಕರನ್ ಹೇಳಿದರು, ನಾವು ಯುವಕರಲ್ಲ, ನಾವು ಕೂಡ ನಿಮ್ಮ ಸಾಲಿನ ಹತ್ತಿರ ಇದ್ದೇವೆ. ಆದರೆ ನಮ್ಮೆಲ್ಲರ ಒಂದೇ ಉದ್ದೇಶ ಸ್ನೇಹಿತರೆ, ನಮ್ಮ ಮನೆಯಲ್ಲಿರುವಂಥ ಯುವ ಪಡೆಗಳನ್ನು ಈಗಲೇ ನಾವು ತಯಾರು ಮಾಡಿಕೊಳ್ಳೋಣ. ನಾವು ಎಷ್ಟು ದಿನ ಇದ್ದೇವೆ ಅಂತೇಳಿ ಗೊತ್ತಿಲ್ಲ. ಈಗಾಗಲೇ ನನ್ನ ನಿವೃತ್ತ ಹಿರಿಯ ಅಕ್ಕಂದಿರು ಹೇಳಿದರು, ಅವರ ಮನಸ್ಸಿನಲ್ಲಿ ಎಷ್ಟೇ ದುಗುಡಗಳಿದ್ರೂ ಕೂಡ ನಮಗೆಲ್ಲ ಕೂಡ ಗೊತ್ತಿದೆ, ಹುಟ್ಟು ಉಚಿತ, ಸಾವು ಖಚಿತ. ಇದೆರಡರ ಮಧ್ಯೆ ನಾವೇನಾದರೂ ಮಾಡ್ತೇವೆ ನೋಡಿ, ಸಾಧನೆಗಳು, ಸರ್ವಿಸು, ಅದು ಮಾತ್ರ ಶಾಶ್ವತ. ಉದ್ಘಾಟಕರು ಬಹಳ ದೀರ್ಘವಾಗಿ ಹಬ್ಬಕ್ಕಳ ನಡೆನುಡಿಗಳ ಬಗ್ಗೆ ಹೇಳಿದರು. ಬಹುಶಃ ನನಗೆ ಈ ಸತ್ಯ ಅವಳ ಆ ಶತಮಾನದ ಹೆಣ್ಣಾಗಿ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾದಂತಹ ಹಬ್ಬಕ್ಕಳೇ ನಮಗೆಲ್ಲ ಸ್ಫೂರ್ತಿ. ಅವಳಿಗೆ ಕುಟುಂಬದೊಳಗೆ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ ತನ್ನನ್ನೇ ತಾನು ಅರ್ಪಿಸಿಕೊಂಡಂತಹ ವೀರ ವನಿತೆಯ ಹೆಸರಿನಲ್ಲಿ ನಾವು ಇವತ್ತು ಈ ಸಂಘಟನೆಯನ್ನು ಕಟ್ಟಿದ್ದೇವೆ. ಪ್ರತಿಯೊಬ್ಬರು, ಕೇವಲ ಪದಾಧಿಕಾರಿಗಳು ಇಲ್ಲಿ ಕೂತವರ ಜವಾಬ್ದಾರಿ ಮಾತ್ರ ಅಲ್ಲ, ಸಮಿತಿಯ ವತಿಯಿಂದ ಸಮಾಜಪರವಾದಂಥ ಭಾಳಷ್ಟು ಚಟುವಟಿಕೆಗಳು ಇನ್ನು ಮುಂದಿನ ದಿನಗಳಲ್ಲಿ ಆಗ್ತಾ ಇದೆ. ಹೇಗೆ ಅಂದಿನ ಕಾಲದಲ್ಲಿ ಹಬ್ಬಕ್ಕಳನ್ನು ಸಿಂಪಿಲಿ ಅಂತ ಹೇಳ್ತಾ ಇದ್ರ ಅಧ್ಯಕ್ಷರೇ, ನಮ್ಮ ಸಮಿತಿಯಲ್ಲಿ ಕೂಡ ಬಹಳ ಸಿಂಪಿಲಿಗಳೇ ಇರುವಂಥದ್ದು. ಒಬ್ಬರಿಂದ ಒಬ್ಬರು ವೀರ ವನಿತೆಯರಿದ್ದಾರೆ, ವೀರ ಪುರುಷರಿದ್ದಾರೆ. ಯಾಕಂದರೆ ಹಬ್ಬಕ್ಕಳಿಗೆ ಒಬ್ಬಳಿಗಾಗಲಿಲ್ಲ ಅಂತ ಚೆನ್ನಮರಕಾಲನಂಥವರು ಅಥವಾ ಬೇರೆ ಬೇರೆ ರೀತಿಯ ಸಂಘಟಕರ ಜೊತೆ ಸೇರಿಕೊಂಡು ಅವಳು ಆ ದಿವಸ ಪಡೆಯನ್ನು ಕಟ್ಟಿದ್ದು. ನಮ್ಮೆಲ್ಲರ ಮೂಲ ಉದ್ದೇಶ ಒಂದೇ, ಹಬ್ಬಕ್ಕಳ ಹೆಸರು ನಾವು ಇರಲಿ ಇಲ್ಲದೇ ಇರಲಿ ಅದು ಅಪ್ರತಿಮವಾಗಿ ಮುಂದಿನ ಜನ್ರೇಷನ್ಗೆ ಅವಳು ಎಲ್ಲರಿಗೂ ಕೂಡ ಇನ್ಸ್ಪಿರೇಷನ್ ಆಗಬೇಕು. ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವದ ಎಲ್ಲರಿಗೆ ಮತ್ತೊಮ್ಮೆ ಮೊಗದೊಮ್ಮೆ ಹಾರ್ದಿಕ ಶುಭಾಶಯಗಳು ಮತ್ತು ಅಭಿನಂದನೆಯನ್ನು ಸ್ವೀಕರಿಸಿದ ಶಿಕ್ಷಕರಿಗೆ ಶುಭಾಶಯಗಳನ್ನು ಕೋರುತ್ತಾ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರ ಕೂಡಿಸಿ ಒಲಿಸು, ಬಾರಿಸು ಕನ್ನಡ ಡಿಂಡಿಮವ. ವೇದಿಕೆಯಲ್ಲಿರುವ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಅತಿಥಿಗಳೇ, ಎಲ್ಲ ಆತ್ಮೀಯ ಸ್ನೇಹಿತರೆ, ಈ ದಿವಸ ಮೊದಲನೇದಾಗಿ
ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ನಾವು ಈ ದಿವಸವನ್ನು ಯಾಕೆ ಸಂಭ್ರಮಿಸಬೇಕು ಎನ್ನುವುದರ ಬಗ್ಗೆ ಭಾಳ ಚಿಕ್ಕದಾಗಿ ಒಂದು 10 ನಿಮಿಷದ ಒಳಗೆ ನಾನು ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕಿದ್ದೇನೆ. ಒಂದು ಕುಟುಂಬದಲ್ಲಿ ಒಂದು ತಾಯಿಯ ಮಕ್ಕಳು ಬೇರೆ ಬೇರೆ ಆದಾಗ, ಒಂದು ಕುಟುಂಬದ ಮಕ್ಕಳು, ಒಂದು ತಾಯಿಯ ಮಕ್ಕಳು ಬೇರೆ ಬೇರೆಯವರ ಕುಟುಂಬಕ್ಕೆ ಸೇರಿದಾಗ ಆ ತಾಯಿಗೆ ಏನಾಗಬಹುದು? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 1947ರಲ್ಲಿ. ಆದರೆ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಹೇಗೆ ಆಡಳಿತವನ್ನು ಮುಂದುವರಿಸಬೇಕು ಮತ್ತು ವಿಕೇಂದ್ರೀಕರಣ ಆಡಳಿತ ನೀಡಬೇಕು ಎನ್ನುವ ದೃಷ್ಟಿಯಿಂದ ಒಂದು ಸಂವಿಧಾನ ರಚನೆಯಾಯಿತು. 1950 ಜನವರಿ 26 ಅನುಷ್ಠಾನಕ್ಕೆ ಬಂತು. ಆಗ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯಾಯಿತು. ಬೇರೆ ಬೇರೆ ಭಾಷೆಗಳ ಆಧಾರದಲ್ಲಿ ರಾಜ್ಯಗಳನ್ನು ವಿಂಗಡಿಸಲಾಯಿತು. ಆದರೆ ಒಂದು ಸಮಸ್ಯೆ ಬಂತು. ನಮ್ಮ ರಾಜ್ಯ ಆಗ ಮೈಸೂರು ರಾಜ್ಯವಾಗಿತ್ತು. ಮೈಸೂರು ರಾಜ್ಯದಲ್ಲಿ ಕನ್ನಡ ಮಾತನಾಡುವ ಎಲ್ಲರೂ ಕೂಡ ಸೇರಿರಲಿಲ್ಲ. ಕೆಲವು ಪ್ರದೇಶಗಳು ಮಹಾರಾಷ್ಟ್ರಕ್ಕೆ, ಕೆಲವು ಪ್ರದೇಶಗಳ ಹೈದರಾಬಾದ್ಗೆ, ಕೆಲವು ಮಡ್ರಾಸ್ಗೆ, ಕೆಲವು ಕೇರಳಕ್ಕೆ, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹಂಚಿ ಹೋಗಿತ್ತು. ಆಯಾ ಪ್ರದೇಶಗಳಲ್ಲಿ ಅಂದರೆ ಮೈಸೂರು ರಾಜ್ಯದಲ್ಲಿ ಇಲ್ಲದೇ ಇರುವಂತಹ ಕನ್ನಡಿಗರು ತುಂಬ ಆತಂಕಕ್ಕೆ ಒಳಗಾದರು. ಈಗಾಗಲೇ ನಮ್ಮ ಸಾರ್ ಅವರು ಹೇಳಿದರು, ನಾವೀಗ ಕಾಸರಗೋಡಲ್ಲಿ ಇದ್ದೇವೆ, ಕಾಸರಗೋಡು ಇಷ್ಟರವರೆಗೆ ಕರ್ನಾಟಕಕ್ಕೆ ಸೇರಲಿಲ್ಲ, ನಮ್ಮ ಪರಿಸ್ಥಿತಿಯನ್ನು ಯಾರಲ್ಲಿ ಹೇಳಿಕೊಳ್ಳುವುದು? ಯಾಕೆ ಹೇಳಿದರೆ, ಕನ್ನಡ ಮಾತನಾಡುವವರೇನಿದ್ದಾರೆ ಅವರಿಗೆ ಅವರ ಹಕ್ಕುಗಳನ್ನು ಪಡೆಯಲಿಕ್ಕೆ, ಅವರ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲಿಕ್ಕೆ ತಮ್ಮದೇ ಆದ ರಾಜ್ಯದಲ್ಲಿ ಉಪಸ್ಥಿತರಿರಬೇಕಾಗ್ತದೆ. ಈ ದೃಷ್ಟಿಯಿಂದ ಅನೇಕರು ಮುಂದಾಳತ್ವವನ್ನು ವಹಿಸಿ ಕರ್ನಾಟಕದ ಏಕೀಕರಣದ ಕನಸನ್ನು ಕಂಡರು. ಹುಯಿಲಗೋಳ ನಾರಾಯಣರಾಯರಂತ ಹುಬ್ಬಳ್ಳಿಯವರು, ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎನ್ನುವ ಒಂದು ಕವನವನ್ನು ರಚನೆ ಮಾಡಿದರು. ಅದು ನಾಡಗೀತೆಯಾಯಿತು. 1924ರಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಮಹಾತ್ಮ ಗಾಂಧೀಜಿ ಅಧಿವೇಶನಕ್ಕೆ ಬಂದಿದ್ದರು. ಅಲ್ಲಿ ಒಂದು ಪ್ರತಿಜ್ಞೆ ಕೈಗೊಳ್ಳಲಾಯಿತು, ಇನ್ನು ಮುಂದೆ ಕರ್ನಾಟಕದ ಏಕೀಕರಣ ಆಗಬೇಕು. ಆದರೆ 1924ರ ನಂತರ 1947ರಲ್ಲಿ ಸ್ವಾತಂತ್ರ್ಯ ಬರುವ ಸಂದರ್ಭದಲ್ಲಿ ನಮ್ಮ ಕೇಂದ್ರದ ನಾಯಕರು ಭರವಸೆಯನ್ನು ಕೊಟ್ಟಿದ್ದರು, ಈ ಎಲ್ಲ ಪ್ರದೇಶಗಳನ್ನು ನಾವು ಏಕೀಕರಣದಲ್ಲಿ ಒಳಗೊಳಿಸ್ತೇವೆ. ಆದರೆ 1947ರಲ್ಲಿ 1950ರಲ್ಲಿ ಈ ಬೇಡಿಕೆಗಳು ಈಡೇರಲಿಲ್ಲ. ಆ ನಂತರ ಕರ್ನಾಟಕದ ಏಕೀಕರಣದ ಚಳವಳಿ ಬಹಳಷ್ಟು ಕ್ರಾಂತಿಕಾರಿಯಾಗಿ ಮುನ್ನಡೆಯಿತು. ನಮ್ಮ ರಾಜ್ಯದ ಅನೇಕ ಸಾಹಿತಿಗಳು, ವಿದ್ವಾಂಸರು, ರಾಜ್ಯ ಸೇವಕರು, ನಾನು ರಾಜಕಾರಣಿಗಳಂತ ಹೇಳುವುದಿಲ್ಲ, ಯಾಕೆ ಹೇಳಿದರೆ ರಾಜಕಾರಣಿಯ ಅರ್ಥ, ಈಗಿನ ರಾಜಕಾರಣಿಯ ಅರ್ಥ ಬೇರೆ. ಆಗ ರಾಜ್ಯದ ಸೇವೆಯನ್ನು ಮಾಡುವಂತಹ ಒಂದು ಭರವಸೆಯನ್ನು ಹೊಂದಿದಂಥವರು ತಾವು ಅನೇಕರು ನಮ್ಮ ದೇಶದ ಸಲುವಾಗಿ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ, ತಮ್ಮ ಆಸ್ತಿಯನ್ನು ನೀಡಿದ್ದಾರೆ, ತಮ್ಮ ವೈಯಕ್ತಿಕ ಸುಖಗಳನ್ನು, ಸಂಪತ್ತನ್ನು ತ್ಯಾಗ ಮಾಡಿದ್ದಾರೆ. ಅಂತಹವರೆಲ್ಲ ಒಟ್ಟಾಗಿ ಸೇರಿಕೊಂಡು ಕರ್ನಾಟಕದ ಏಕೀಕರಣದ ಸಲುವಾಗಿ ಹೋರಾಟವನ್ನು ನಡೆಸಿ 1956 ನವೆಂಬರ್ 1ರಂದು ಇಂದಿನ ಕರ್ನಾಟಕ ಉಗಮವಾಯಿತು, ಉದಯವಾಯಿತು. ಆದರೂ ಕೂಡ ಇನ್ನೂ ಅನೇಕ ಪ್ರದೇಶಗಳು, ಕೆಲವು ಗ್ರಾಮಗಳು ಮಹಾರಾಷ್ಟ್ರದಲ್ಲಿದೆ, ಕೆಲವು ಗ್ರಾಮಗಳು ಹೈದರಾಬಾದಿನಲ್ಲಿ, ಕೆಲವು ಮಡ್ರಾಸಿನಲ್ಲಿ, ಹಾಗೆಯೇ ಮುಖ್ಯವಾಗಿ ಕಾಸರಗೋಡು ಕೇರಳದಲ್ಲಿದೆ. ಕಾಸರಗೋಡಿನಲ್ಲಿರುವಂತಹ ಕನ್ನಡಿಗರೆಲ್ಲ ಅವರ ಹೃದಯ ಕರ್ನಾಟಕದಲ್ಲಿದೆ. ಆದರೆ ಆ ಹೃದಯಕ್ಕೆ ಕಾಸರಗೋಡು ಅಂದರೆ
ಕೇರಳ ಸರ್ಕಾರದ ಯಾವುದೇ ರೀತಿಯ ಒಂದು ಅನುಕಂಪ, ಹೆಚ್ಚಿನ ಒಂದು ಭರವಸೆಗಳು, ಹೆಚ್ಚಿನ ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂತಹ ಪ್ರಯತ್ನಗಳು ಅಲ್ಲಿ ನಡೀತಾ ಇಲ್ಲ. ಈ ದೃಷ್ಟಿಯಿಂದ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕಾಗಿದೆ. ಇನ್ನಷ್ಟು ಪ್ರಯತ್ನಗಳು ನಡೀಬೇಕಾಗಿದೆ. ಕರ್ನಾಟಕದ ಎಲ್ಲ ಕನ್ನಡ ಮಾತನಾಡುವ ಜನ ಒಂದಾದಾಗ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು, ನಮ್ಮ ಭಾಷೆ, ನಮ್ಮ ನುಡಿ, ನಮ್ಮ ನೆಲ ಎಲ್ಲ ಕೂಡ ಉಳಿಲಿಕ್ಕೆ ಸಾಧ್ಯತೆ ಇದೆ. ನಾವೆಲ್ಲ ನೋಡಿ, ಈಗ ಈ ದಿವಸ ಒಟ್ಟಾಗಿ ಒಂದು ಆಚರಣೆಯನ್ನು ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ರಾಜ್ಯದ ಎಲ್ಲ ಜನ ಈ ರಾಜ್ಯೋತ್ಸವದ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಆದರೆ ಈ ಸಂಭ್ರಮ ನಿರಂತರವಾಗಿರಬೇಕಿದ್ರೆ ಮತ್ತು ಇಡೀ ಕನ್ನಡ ಭಾಷೆಯನ್ನು ಮಾತನಾಡುವ ಎಲ್ಲ ಜನರಿಗೂ ಅನ್ವಯ ಆಗಬೇಕಿದ್ರೆ ಎಲ್ಲ ಕನ್ನಡ ಮಾತನಾಡುವ ಪ್ರದೇಶಗಳೇನಿದೆ ಅದು ಕರ್ನಾಟಕಕ್ಕೆ ಸೇರಬೇಕಾಗಿದೆ. ಸರ್ಕಾರಗಳು ಪ್ರಯತ್ನವನ್ನು ನಡೆಸಬೇಕು. ಜನ ಅದಕ್ಕೆ ಪ್ರೇರಣೆಯನ್ನು, ಪ್ರೋತ್ಸಾಹವನ್ನು ನೀಡಬೇಕಾಗಿದೆ. ಕುವೆಂಪುರವರು ಒಂದು ಕಡೆ ಹೇಳ್ತಾರೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡ ತಾಯಿಯ ಓ ಮುದ್ದಿನ ಕರು, ನೀ ತಾಯಿಗೆ, ನೀ ಅಮ್ಮಗೆ ಕಲ್ಪತರು. ನಮ್ಮ ನಾಡಿನ ಜನ ಬೇರೆ ಬೇರೆ ರಾಜ್ಯಗಳಲ್ಲಿರಬಹುದು, ಬೇರೆ ದೇಶಗಳಲ್ಲಿರಬಹುದು, ಅವರೆಲ್ಲರ ಹೃದಯಗಳಲ್ಲಿ ಕನ್ನಡ ಮನಸ್ಸು ಈ ದಿವಸ ಕುಣಿಯುತ್ತಿದೆ, ಈ ದಿವಸ ಕಂಪಿಸುತ್ತಿದೆ. ತನ್ನ ನಾಡು, ತನ್ನ ದೇಶ, ತನ್ನ ಭಾಷೆ ಮತ್ತು ತನ್ನ ಸಂಸ್ಕೃತಿಯ ವಿಚಾರಗಳಲ್ಲಿ ಅಭಿಮಾನವನ್ನು ನಾವು ಕಾಣ್ತಾ ಇದ್ದೇವೆ. ಈ ದೃಷ್ಟಿಯಿಂದ ನಮ್ಮ ಕರ್ನಾಟಕದ ನಾವೆಲ್ಲ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ನಾಡಿಗೆ ಕರುನಾಡು, ಕರಿನಾಡು, ಕರೆನಾಡು, ಕರ್ನಾಟಕ ಈ ಎಲ್ಲ ಹೆಸರುಗಳಿವೆ. ಕಪ್ಪು ಭೂಮಿಯನ್ನು ಹೊಂದೋದರಿಂದ ಕರುನಾಡು, ಕರಿನಾಡು, ಕರುನಾಡು ಉನ್ನತವಾದಂತಹ ನಾಡು. ಹಾಗೆಯೇ ಕರೆನಾಡು, ಕರಾವಳಿಯನ್ನು ಹೊಂದಿರುವಂತಹ ನಾಡು. ಕರ್ನಾಟಕ, ಕರ್ಣ ಅಂದರೆ ಕಿವಿ, ಕಿವಿಗಳಿಗೆ ಆಟ ಅಂದರೆ ಕಿವಿಗಳಿಗೆ ಬಹಳಷ್ಟು ಇಂಪನ್ನು ನೀಡುವಂತಹದ್ದು ಕರ್ನಾಟಕ. ಈ ರೀತಿಯ ಹೆಸರನ್ನು ಪಡೆದುಕೊಂಡಂತಹ ನಮ್ಮ ನಾಡು ಇನ್ನಷ್ಟು ಭವ್ಯ ಆಗಬೇಕಾಗಿದೆ. ನಮ್ಮ ನಾಡಿನ ಜನರಲ್ಲಿ ಸ್ವಾಭಿಮಾನ ಇರಬೇಕು. ನಾಡಿನ ಬಗ್ಗೆ, ಭಾಷೆ ಬಗ್ಗೆ, ನನ್ನದು ನಾಡು, ನನ್ನದು ದೇಶ ಎನ್ನದ ಮಾನವನ ಎದೆ ಸುಡುಗಾಡು ಎನ್ನುವ ಒಂದು ಶಬ್ದ ಇದೆ, ಒಂದು ಮಾತಿದೆ. ಅಂದರೆ ಯಾರಿಗೆ ತನ್ನ ಬಗ್ಗೆ ಅಭಿಮಾನ ಇರುವುದಿಲ್ಲ, ತನ್ನ ಭಾಷೆಯ ಬಗ್ಗೆ ಅಭಿಮಾನ ಇರುವುದಿಲ್ಲ, ತನ್ನ ನಾಡಿನ ಬಗ್ಗೆ ಅಭಿಮಾನ ಇರುವುದಿಲ್ಲ, ಅಂತಹ ವ್ಯಕ್ತಿ ಖಂಡಿತವಾಗಿಯೂ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಅಭಿಮಾನಗಳು ನಮ್ಮೆಲ್ಲ ಜನರಲ್ಲಿ ಬರಬೇಕಾಗಿದೆ. ಹೀಗಾಗಿ ಕರ್ನಾಟಕ ಇನ್ನಷ್ಟು ವಿಸ್ತೃತಗೊಳ್ಳಬೇಕು. ಇನ್ನಷ್ಟು ವಿಸ್ತೃತಗೊಳ್ಳುವುದಂತ ಹೇಳಿದರೆ ಕನ್ನಡಿಗರನ್ನು ಒಳಗೊಳ್ಳಬೇಕು. ಎಲ್ಲ ಕನ್ನಡಿಗರು ಸುಖ ಸಂತೋಷಗಳಿಂದ ಇರಬೇಕು. ಈಗಿನ ಪ್ರಸ್ತುತ ಒಂದು ಸಮಸ್ಯೆ ಏನು ಬಂದಿದೆ, ಆರೋಗ್ಯದ ಸಮಸ್ಯೆ, ಕೊರೋನಾ ಆದಷ್ಟು ಬೇಗ ಅಂತ್ಯ ಆಗಿ ನಮ್ಮ ನಾಡು ಮತ್ತಷ್ಟು ಅಭಿವೃದ್ಧಿಯ ಪಥದತ್ತ ಹೋಗಬೇಕು. ನಮ್ಮ ನಾಡಿನ ಅನೇಕ ಯುವಕರು ದೇಶ ವಿದೇಶಗಳಲ್ಲಿ ಭಾಳಷ್ಟು ಹೆಸರನ್ನು ಪಡ್ಕೊಂಡಿದ್ದಾರೆ. ವಿಜ್ಞಾನಿಗಳಿದ್ದಾರೆ, ತಂತ್ರಜ್ಞಾನಿಗಳಿದ್ದಾರೆ ಮತ್ತು ಅನೇಕ ವಿಚಾರಗಳಲ್ಲಿ ಕಲಾವಿದರಿದ್ದಾರೆ. ಅವರೆಲ್ಲರೂ ಕೂಡ ಪ್ರಗತಿಯತ್ತ ಸಾಗಬೇಕಾಗಿದೆ. ನಮ್ಮ ನಾಡಿನ ಕೃಷಿ ಅಭಿವೃದ್ಧಿಯನ್ನು ಹೊಂದಬೇಕಾಗಿದೆ. ಈ ಕಾರಣಗಳಿಂದಾಗಿ ಕನ್ನಡ ರಾಜ್ಯೋತ್ಸವ ಮುಂದಿನ ದಿನಗಳಿಗೆ ಶುಭದ ಮುನ್ನುಡಿಯನ್ನು ಬರೀಲಿ ಅಂತ ಹಾರೈಸಿದ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದನೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಗೌರವಾನ್ವಿತ ಮಹಾಬಲ್ ಶೆಟ್ಟರೆ, ವೇದಿಕೆಯಲ್ಲಿರುವ ಎಲ್ಲ ನನ್ನ ಸಹೋದ್ಯೋಗಿಗಳೇ, ಆತ್ಮೀಯ ಅಬ್ಬಕ್ಕ ಉತ್ಸವ ಸಮಿತಿಯ ಎಲ್ಲ ಸಹೃದಯ ಬಂಧುಗಳೇ, ಬಹಳ ದೀರ್ಘಕಾಲದಿಂದ ನಾವು ಅಬ್ಬಕ್ಕ ಉತ್ಸವವನ್ನು ಆಚರಿಸ್ತಾ ಬರ್ತಾ ಇದ್ದೇವೆ. ಕಡೆಗೆ ಸರ್ಕಾರಿ ಉತ್ಸವವಾಗಿ ಈಗ ನಾವು ಅಬ್ಬಕ್ಕ ಉತ್ಸವಕ್ಕೆ ಮಾತ್ರ ನಾವು ಸೀಮಿತಗೊಳಿಸದೆ ನಮ್ಮನ್ನು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಕನ್ನಡ ರಾಜ್ಯೋತ್ಸವ, ಶಿಕ್ಷಕರ ದಿನಾಚರಣೆ,
ಅಥವಾ ಬೇರೆ ಸ್ವಾತಂತ್ರ್ಯ ದಿನಾಚರಣೆ ಇನ್ನಿತರ ಸೇವಾ ಕಾರ್ಯಕ್ರಮಗಳೊಟ್ಟಿಗೆ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಹಬ್ಬಗಳ ಬಗ್ಗೆ ಮಾವಲ್ ಶೆಟ್ಟರು ತುಂಬ ವಿಷಯ ಹೇಳಿದರು. ನಮ್ಮ ಬೇಡಿಕೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಬ್ಬಗಳ ಒಂದು ಅಧ್ಯಯನ ಪೀಠ ಮಾಡಬೇಕಂತ ಇತ್ತು. ಅದು ಮಂಜೂರಾಗಿದೆ, ಆದರೆ ಇನ್ನೂ ಕೆಲಸ ಮಾಡ್ತಾ ಇಲ್ಲ. ತೊಕ್ಕೋಟ್ನಲ್ಲಿ ಒಂದು ಹಬ್ಬಕ್ಕ ಭವನ ನಮ್ಮ ಪ್ರಸ್ತಾವನೆಯಿಂದ ಆಗಿದೆ, ಶಿಲಾನ್ಯಾಸ ಆಗಿತ್ತು, ಹಾಗೆ ಉಳಿದು ಹೋಗಿದೆ, ಅದು ಇನ್ನೂ ಆಗಲಿಲ್ಲ. ಅದೆಲ್ಲದಕ್ಕಿಂತ ನಮಗೆ ಹೆಮ್ಮೆ ಅಂತ ಹೇಳಿದರೆ ನಾವು ಹಬ್ಬಕ್ಕ ಕಥಾ ಸಂಕತನ ಒಂದು ಗ್ರಂಥವನ್ನು ಮಾಡಿದ್ದೇವೆ. ಬಹುಶಃ ಅದು ಸರ್ವಕಾಲಿಕ ಜನರಿಗೆ ಯಾವತ್ತೂ ಸಿಗುವಂಥದ್ದು. ಸರ್ಕಾರಿ ಕಾಲೇಜಿನಲ್ಲಿ 2-3 ದಿವಸದ ಕಾರ್ಯಕ್ರಮ ಇಟ್ಟುಕೊಂಡು ನಾಡಿನ ಎಲ್ಲ ವಿದ್ವಾಂಸರನ್ನು ಕರೆಸಿ ಅವರು ಏನು ಮಾತಾಡಿದರೆ ಅದನ್ನು ಹಾಗೆ ರೆಕಾರ್ಡ್ ಮಾಡಿ ಅದನ್ನೇ ಲೇಖನವಾಗಿ ಹಬ್ಬಕ್ಕ ಸಂಕತನ ಮಾಡಿದ್ದು. ಅದರಲ್ಲಿ ಹಬ್ಬಕ್ಕನ ಹುಟ್ಟು ಸಾವು ಎಲ್ಲ ಚಟುವಟಿಕೆಗಳು ಒಟ್ಟುಗೊಂಡಿದೆ. ಆದರೆ ಸರ್ಕಾರಿ ಉತ್ಸವನ್ನಾಗಿ ಕೂಡ ನಾವು ಮಾಡಿಕೊಂಡಿದ್ದೇವೆ. ಆದರೆ ನಮಗೆ ಸರ್ಕಾರದ ಹಣ ಆದ್ದರಿಂದ ಹಬ್ಬಕ್ಕ ಉತ್ಸವ ಮಾಡಲಿಕ್ಕೆ ಆಗಲ್ಲ. ಕಳೆದ ಸಲ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೆವು, ನಾವು ಏನೇ ಆಗಲಿ ಸರ್ಕಾರದಿಂದ ನಮಗೆ ಅದನ್ನು ಕೊಡಲಿಕ್ಕೆ ಅವರಿಗೆ ಆಗದಿದ್ದರೆ ನಾವೇ ಹಬ್ಬಕ್ಕ ಉತ್ಸವ ಮಾಡುವ ಅಂತ ಹೇಳಿ ಏಪ್ರಿಲ್ 19 ಅಂತ ನನ್ನ ನೆನಪು. ಏಪ್ರಿಲ್ 19ಕ್ಕೆ ನಾವು ಹಬ್ಬಕ್ಕ ಉತ್ಸವ ಮಾಡ್ತೇವೆ ಅಂತ ಪತ್ರಿಕಾಗೋಷ್ಠಿ ಕರೆದು ಹೇಳಿದ್ದೆವು. ನನಗೆ ತಕ್ಷಣ ನಮ್ಮ ಉಸ್ತುವಾರಿ ಮಂತ್ರಿ ಫೋನ್ ಮಾಡಿದರು ಅದರ ಪೇಪರ್ ಓದಿ. ನಾವು ನೀವೇ ಮಾಡಿದ್ದು ಸರ್ಕಾರದ ಹಣದಿಂದ, ಪುನಃ ನೀವೇ ಒಂದು ಬೇರೆಯೇ ಉತ್ಸವ ಮಾಡೋದು ಅಂತೇಳಿ ನಾವು ಹೇಳಿದೆ. ನಮ್ಮ ಹೆಸರು ಹಾಕಿ ಅಂತ ಹೇಳಿದ್ದು, ನಾವೇ ಇನ್ನೊಂದು ಉತ್ಸವ ಮಾಡಬಾರ್ದಂತ ಎಲ್ಲಿ ಉಂಟು, ನಾವು ಸಂಗ್ರಹ ಮಾಡ್ತೇವೆ, ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ನಿಮ್ಮ ಪ್ರಶ್ನೆ ಏನು ಬರುತ್ತೆ, ನಿಮಗೆ ಅಷ್ಟೊಂದು ಬೇಜಾರಾಗೋದಾಗಿದ್ದರೆ ಆ ಉತ್ಸವದಲ್ಲಿ ನಮ್ಗೆ ಕೊಡಿ, ನಾವು ಮಾಡ್ತೇವೆ ಅಂತ. ಆದ್ದರಿಂದ ನಾವು ಅದರ ಬಗ್ಗೆ ವಿರೋಧ ಏನು ಮಾತಾಡೋದಿಲ್ಲ, ಯಾಕಂದರೆ ಸರ್ಕಾರಕ್ಕೆ ಅದರದ್ದೇ ಆದೊಂದು ಲೆಕ್ಕಾಚಾರ ಉಂಟು. ಆದ್ದರಿಂದ ನಾವೆಲ್ಲ ನಾವು ದಿನಕರೊಳರ ಸಮೇತ ನೇತೃತ್ವದಲ್ಲಿ ಈ ಸಲ ಹಬ್ಬಕ್ಕ ಉತ್ಸವವನ್ನು ಪುನಃ ಅದ್ದೂರಿಯಿಂದ ಸಾರ್ವಜನಿಕ ದೇಣಿಗೆಯನ್ನು ಸಂಗ್ರಹ ಮಾಡಿಕೊಂಡು ನಾವು ಯಶಸ್ವಿ ಆಗುವ ಹಬ್ಬಕ್ಕಳ ಹೆಸರನ್ನು ನಾವು ಗಟ್ಟಿಯಾಗಿ ಇನ್ನಷ್ಟು ದೂರದವರೆಗೆ ತೆಗೆದುಕೊಂಡು, ನನಗೆ ಹೆಚ್ಚು ಹೆಮ್ಮೆ ಆಗ್ತಾ ಉಂಟು. ಎಲ್ಲಿಯಾದರೂ ಹಬ್ಬಕ್ಕ ಅಂತ ಸಾರ್ವಜನಿಕವಾಗಿ ಬಂದಿದ್ದರೆ ಅದು ನಮ್ಮಿಂದಲೇ ಪ್ರಾರಂಭ. 1997ರಿಂದ ನಮ್ಮಿಂದ ಅಂತೇಳಿ ತುಳು ಸಾಹಿತ್ಯ ಅಕಾಡೆಮಿಯವರು ನಮಗೆ ಪ್ರೇರಣೆ ಕೊಟ್ಟರು ಮತ್ತು ಅದು ನಮ್ಮಿಂದಲೇ ಆದದ್ದು. ನಾವು ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವ, ನೀವು ಮಹಿಳೆಯರು ಕೈ ಜೋಡಿಸಬೇಕು. ನಾವು ಈ ಉತ್ಸವವನ್ನು ಹೌದು ಮಾಡುವಂಥದ್ದು ಎಲ್ಲವನ್ನು ನಾವು ಮಾಡ್ತಾ ಇದ್ದೇವೆ. ನಮಗೆ ಎಲ್ಲ ಪ್ರೇರಣೆ ನಿಮ್ಮ ಕಡೆಯಿಂದ ಆಗಲಿ, ಮಹಿಳೆಯರು ಗಟ್ಟಿಯಾಗಿದ್ದುಕೊಂಡು ಹೆಚ್ಚು ಸಂಖ್ಯೆಯಲ್ಲಿ ರಾಣಿ ಹಬ್ಬಕ್ಕಳ ಹೆಸರನ್ನು ನೆನಪು ಮಾಡಲಿ ನಾವು ಜೊತೆಗೂಡಿ ಕೆಲಸ ಮಾಡುವ ಅಂತ ಹೇಳಿ, ಇಂಥ ಉತ್ಸವಗಳು, ಇಂಥ ಸಾರ್ವಜನಿಕ ವಿಚಾರಗಳು ಇನ್ನಷ್ಟು ನಮ್ಮ ಸಂಘಟನೆಯಿಂದ ಬೆಳಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ. ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿದ ಸನ್ಮಾನ್ಯ ಕೆ ಮಹಾಬಲ ಶೆಟ್ಟಿ, ಅಧ್ಯಕ್ಷರು ಹರಿಕಥಾ ಪರಿಷತ್ ಮಂಗಳೂರು, ಇವರಿಗೆ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಿರ್ವಹಿಸಿದಂತಹ ಸನ್ಮಾನ್ಯ ಕೆ ಜಯರಾಮ್ ಶೆಟ್ಟಿ, ಮಾಜಿ ಶಾಸಕರು ಹಾಗೂ ಸ್ವಾಗತ ಅಧ್ಯಕ್ಷರು, ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಕನ್ನಡ ರಾಜ್ಯೋತ್ಸವದ ಸಂದೇಶ ವಾಚನವನ್ನು ನೀಡಿದಂತಹ ಶ್ರೀ ವಾಸುದೇವರಾವ್, ನಿವೃತ್ತ ಶಿಕ್ಷಕರು, ಭಾರತ್ ಪ್ರೌಢಶಾಲೆ, ಇವರಿಗೂ ಕೂಡ ಉಳ್ಳಾಳ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಶ್ರೀ ಸದಾನಂದ ಬಂಗೇರ, ಗೌರವ ಉಪಾಧ್ಯಕ್ಷರು, ಶ್ರೀ ಐದರ್ ಪರ್ತಿಪಾಡಿ, ಗೌರವ ಉಪಾಧ್ಯಕ್ಷರು, ಇವರಿಗೂ ಕೂಡ ನಾವು ಈ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ದಿನದ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿದಂತಹ ಶ್ರೀಮತಿ ರತ್ನಾವತಿ ಜೆ ಬೈಕಾಡಿ, ನಿವೃತ್ತ ಮುಖ್ಯ ಶಿಕ್ಷಕರು, ಶ್ರೀಮತಿ ಶಶಿಕಲಾ ಗಟ್ಟಿ, ನಿವೃತ್ತ ಅಂಗನವಾಡಿ ಶಿಕ್ಷಕಿ, ಇವರೆಲ್ಲರಿಗೂ ನಮ್ಮ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಮ್ಮ ವೀರರಾಣಿ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಹೊಸದಾಗಿ ಈ ದಿನ ನಮ್ಮ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಗೆ ಪದಾಧಿಕಾರಿಗಳಾಗಿ ಸೇರ್ಪಡೆಗೊಂಡಂತಹ ಎಲ್ಲ ಪದಾಧಿಕಾರಿಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಕಾರ್ಯಕ್ರಮದಲ್ಲಿ ಈಗ ನಮ್ಮೊಟ್ಟಿಗೆ ಬಹಳಷ್ಟು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಅಧ್ಯಕ್ಷರು ಹರಿಕಥಾ ಪರಿಷತ್ ಮಂಗಳೂರು ಸನ್ಮಾನ್ಯ ಶ್ರೀ ಕೆ ಮಹಾಬಲ ಶೆಟ್ಟಿ. ಇವರಿಗೆ ವೀರರಾಣಿ ಹಬ್ಬಕ್ಕನ ನೆನಪಿನ ಒಂದು ಕೊಡುಗೆಯನ್ನು ನೀಡಿ
ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ನಮ್ಮ ಮಾಜಿ ಶಾಸಕರು, ನಮ್ಮ ಗೌರವಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜಯರಾಮ್ ಶೆಟ್ಟಿ ಅವರು. ಧನ್ಯವಾದಗಳು ಸರ್.